ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಇಬ್ಬರು ಯುವಕರು ಸಾಹಸವನ್ನ ಮೆರೆದಿದ್ದಾರೆ. ಸಾಹಸ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಮಾನವೀಯತೆಯನ್ನ ಮೆರೆದಿದ್ದಾರೆ. ಅದಕ್ಕಿಂತ ಜಾಸ್ತಿಯಾಗಿ ಒಬ್ಬ ಅಸ್ವಸ್ಥನ ಜೀವವನ್ನ ಪ್ರಾಣವನ್ನ ಉಳಿಸಿದ್ದಾರೆ. ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವರನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕಾರಣ ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಇವರುಗಳ ಬಗ್ಗೆ, ಈ ಇಬ್ಬರ ಬಗ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಜೊತೆಗೆ ಆರ್ಟಿಕಲ್ಗಳು ಹರಿದಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ತಾವು ಗಮನಿಸಿರಬಹುದು, ಅಂಗಾಂಗ ರವಾನೆ ಆಗಿರ್ಬೋದು ಅಥವಾ ಆರೋಗ್ಯದ ತುರ್ತು ಪರಿಸ್ಥಿತಿಗಳಲ್ಲಿ ಒಂದು ರೋಗಿಯನ್ನ ಒಂದು ಆಸ್ಪತ್ರೆಯನ್ನ ಮತ್ತೊಂದು ಆಸ್ಪತ್ರೆಗೆ ರೋಗಿಯನ್ನ ಸಾಗಿಸುವಂತಹ ಒಂದು ವಿಚಾರವನ್ನ ತಾವು ಗಮನಿಸಿದ್ದೀರಾ. ಆಂಬ್ಯುಲೆನ್ಸ್ ಮುಖಾಂತರ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇರುತ್ತೆ. ಸರ್ಕಾರಕ್ಕೆ ಮೊದಲೇ ತಿಳಿಸಲಾಗುತ್ತೆ. ತದನಂತರ ಪೊಲೀಸ್ ಸಿಬ್ಬಂದಿಗಳು ಜೊತೆಗೆ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜೊತೆಗೆ ಆಸ್ಪತ್ರೆಯಲ್ಲೂ ಎಲ್ಲವೂ ಕೂಡ ಸನ್ನದ್ಧವಾಗಿರುತ್ತೆ. ಆದರೆ ಈ ಯುವಕರು ಮಾಡಿರುವಂತಹ ಒಂದು ಸಾಹಸಗಾಥೆಯ ಯಾತ್ರೆ ನಿಜವಾಗ್ಲೂ ಕೂಡ ಒಂದ್ಸಲ ನೋಡಿದಾಗ ರೋಮಾಂಚನಕಾರಿಯಾಗುತ್ತೆ. ಕಾರಣ ಇಷ್ಟೇ, ಇಲ್ಲಿ ಯಾವುದೇ ರೀತಿಯ ಝೀರೋ ಟ್ರಾಫಿಕ್ ವ್ಯವಸ್ಥೆ ಇರಲ್ಲ. ಯಾವುದೇ ರೀತಿಯ ಆಸ್ಪತ್ರೆ ಸಿಬ್ಬಂದಿಗಳು, ದಾದಿಯರು, ವೈದ್ಯರು ಯಾರೂ ಕೂಡ ಇಲ್ಲ. ಸ್ವತಃ ಈ ಇಬ್ಬರು ಯುವಕರು ರಿಸ್ಕ್ ಅಂತ ಹೇಳ್ತಾರೆ ನೋಡಿ, ಈ ರಿಸ್ಕ್ ಅನ್ನ ತೆಗೆದುಕೊಂಡು ಒಬ್ಬ ಅಸ್ವಸ್ಥನ ಕೋಮಕ್ಕೆ ತಲುಪಿದಂತಹ ಒಬ್ಬ ರೋಗಿಯ ಜೀವವನ್ನ ಉಳಿಸಿದ್ದಾರೆ. ಬರೋಬ್ಬರಿ 2700 ಕಿಲೋಮೀಟರ್ ಕೇವಲ 41 ಗಂಟೆಗಳಲ್ಲಿ ಇವರು ಮಾಡಿರುವಂತಹ ಒಂದು ಸಾಧನೆ ನಿಜವಾಗ್ಲೂ ಕೂಡ ಹೆಮ್ಮೆ ತರುತ್ತೆ. ಒಂದು ಪ್ರಾಣವನ್ನು ಉಳಿಸುವಂತಹ ಪುಣ್ಯದ ಕೆಲಸವನ್ನು ಮಾಡಿರುವಂತಹವರು ನಮ್ಮ ತುಳುನಾಡಿನವರು, ನಮ್ಮ ಕರಾವಳಿ ಭಾಗದರು ಇವತ್ತು ನಮ್ಮ ಜೊತೆ ನಮ್ಮ ಕುಡ್ಲವಾಹಿನಿಯ ಸ್ಟುಡಿಯೋದಲ್ಲಿದ್ದಾರೆ. ವಿಶೇಷ ಕಾರ್ಯಕ್ರಮ. ಇವರನ್ನ ನಾವು ರಿಯಲ್ ಹೀರೋಸ್ ಅಂತ ಕರಿತೀವಿ. ಆದರೆ ಇವರು ಆಂಬ್ಯುಲೆನ್ಸ್ ಡ್ರೈವ್ ಮಾಡುವ ಮೂಲಕ ಈ ಮಾನವೀಯತೆಯ ಕೆಲಸವನ್ನ ಮಾಡಿದವರು. ಆಂಬ್ಯುಲೆನ್ಸ್ ಹೀರೋಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಆಂಬ್ಯುಲೆನ್ಸ್ ಹೀರೋಸ್ ಅನ್ನುವಂಥ ಟೈಟಲ್ ಅನ್ನ ಕೊಟ್ಟಿದ್ದೀವಿ. ಆಂಬ್ಯುಲೆನ್ಸ್ ಡ್ರೈವ್ ಮಾಡುವ ಮೂಲಕ ಮೂಡಬಿದ್ರೆಯಿಂದ ಉತ್ತರ ಪ್ರದೇಶದ ಮೊರದಾಬಾದ್ಗೆ ಕೇವಲ 41 ಗಂಟೆಗಳಲ್ಲಿ 2700 ಕಿಲೋಮೀಟರ್ ಅನ್ನ ಇವರು ಕ್ರಮಿಸ್ತಾರೆ ಅಂತ ಬಂದಾಗ ವಿದೌಟ್ ಝೀರೋ ಟ್ರಾಫಿಕ್ ಜೊತೆಗೆ ವೈದ್ಯಕೀಯ ಸಿಬ್ಬಂದಿಗಳಿಲ್ಲದೆ ಈ ಇಬ್ಬರು ಯುವಕರು ಕೋಮದ ಸ್ಥಿತಿಯಲ್ಲಿರುವಂತಹ ಒಬ್ಬ ರೋಗಿಯನ್ನ ಸುರಕ್ಷಿತವಾಗಿ ಒಂದು ಆಸ್ಪತ್ರೆಯಿಂದ ಮತ್ತೊಂದು ಆಸ್ಪತ್ರೆಗೆ ಸಾಗಿಸ್ತಾರೆ. ಪುಣ್ಯದ ಕೆಲಸ ಯಾಕೆ ಅಂತ ಹೇಳಿದ್ರೆ, ಈಗ ಆ ಪೇಷಂಟ್ ಏನಿದ್ದಾನೆ, ಆ ರೋಗಿ ಏನಿದ್ದಾರೆ, ಚೇತರಿಸಿಕೊಳ್ತಾ ಇದ್ದಾರೆ. ಪುಣ್ಯದ ಕೆಲಸ ಮಾಡಿದಂತಹ ನಮ್ಮ ಕರಾವಳಿ ಭಾಗದ ಇಬ್ಬರು ಯುವಕರು ಏನ್ ಮಾಡಿದ್ದಾರೆ, ಯಾರವರು, ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಅಪಘಾತದಲ್ಲಿ ಕೋಮಾದಲ್ಲಿದ್ದ ಕಾರ್ಮಿಕನನ್ನ ಆಂಬ್ಯುಲೆನ್ಸ್ನಲ್ಲಿ ಆಮ್ಲಜನಕದ ಜಾಡಿ ಇರಿಸಿಕೊಂಡು ಸುಮಾರು 2700 ಕಿಲೋಮೀಟರ್ ದೂರದಲ್ಲಿರುವ ಉತ್ತರ ಪ್ರದೇಶದ ಮೊರದಾಬಾದ್ಗೆ ಕೇವಲ 41 ಗಂಟೆಗಳಲ್ಲಿ ಕರೆದೊಯ್ದು ಸಾಹಸ ಮೆರೆದ ಆಂಬ್ಯುಲೆನ್ಸ್ನ ಚಾಲಕನಿಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗಿದೆ. ಉತ್ತರ ಪ್ರದೇಶದ ಕಾರ್ಮಿಕ ಮಹಾಂದಿ ಹಸನ್ ಮೂಡಬಿದ್ರೆ ಮಾಸ್ತಿಕಟ್ಟೆಯಲ್ಲಿ ಅಡಕೆ ದಾಸ್ತಾನು ಕೇಂದ್ರದಲ್ಲಿ ಕಾರ್ಮಿಕ ಕೆಲಸದ ಸಂದರ್ಭ ಅಕಸ್ಮಾತ್ ಕೆಳಗೆ ಬಿದ್ದು ಆಸ್ಪತ್ರೆ ಸೇರಿ ಕೋಮಕ್ಕೆ ಜಾರಿದ್ರು. ಒಡನಾಡಿಗಳ ಸಲಹೆಯ ಮೇರೆಗೆ ಆತನನ್ನ ಸ್ವಂತ ಊರಿಗೆ ಕಳುಹಿಸಲು ಯಜಮಾನರು ವಿಮಾನದ ಟಿಕೆಟ್ ಅನ್ನು ತೆಗೆಸಿಕೊಟ್ರು. ವೈದ್ಯರಿಲ್ಲದೆ ದಾದಿಯರಿಲ್ಲದೆ ರೋಗಿಯನ್ನ ಒಯ್ಯಲಾಗದು ಎಂದು ವಿಮಾನಯಾನ ಸಂಸ್ಥೆ ನಿರಾಕರಿಸಿದ್ರು. ಬೇರೆ ವಿಧಿ ಇಲ್ಲದೆ ಆಂಬ್ಯುಲೆನ್ಸ್ ಮಾಲೀಕ ಮೂಡುಬಿದ್ರೆಯ ಅನಿಲ್ ಮೆಂಡೋನ್ಸಾ ಅವರಲ್ಲಿ ಕೇಳಿಕೊಳ್ಳಲಾಯಿತು. ವೈದ್ಯರಿಲ್ಲ, ದಾದಿಯೂ ಇಲ್ಲ. ರೋಗಿಯ ಕಡೆಯವರ ಹೊಣೆಗಾರಿಕೆಯಲ್ಲಿ ಆಸ್ಪತ್ರೆಯವರು ನೀಡಿದ ಬಿಡುಗಡೆ ಪತ್ರ, ಆಮ್ಲಜನಕದ ಜಾಡಿ, ಪೊಲೀಸ್ ಠಾಣೆಯಿಂದ ಪಡೆದ ಪತ್ರವನ್ನ ಜತೆಗಿರಿಸಿಕೊಂಡು ಅನಿಲ್ ಮೆಂಡೋನ್ಸಾ ಅವರು ಅಶ್ವಥ್ ಎಂಬ ಇನ್ನೊಬ್ಬ ಚಾಲಕನನ್ನ ಕರೆದುಕೊಂಡು ಸೆಪ್ಟೆಂಬರ್ 10ರ ಸಂಜೆ ಮೂಡುಬಿದ್ರೆಯಿಂದ ಹೊರಟರು. ಡೀಸೆಲ್ ತುಂಬಿಸುವಲ್ಲಿ ಹೊರತುಪಡಿಸಿ ಎಲ್ಲೂ ಕೂಡ ವಾಹನವನ್ನ ನಿಲ್ಲಿಸಲಿಲ್ಲ. ಹಸನ್ನ ಗೆಳೆಯರಲ್ಲಿ ಓರ್ವ ವಾಹನ ಚಾಲನೆ ಬಲ್ಲವನಾಗಿದ್ದರಿಂದಲೂ ಅನುಕೂಲವಾಯಿತು. ವಾಹನ ಹೊಸದಿಲ್ಲಿ ತಲುಪುವಾಗ ಇನ್ನೂ 160 ಕಿಲೋಮೀಟರ್ ದೂರದ ಮೊರದಾಬಾದ್ಗೆ ಹೋಗಬೇಕಾಗಿದೆ ಎಂದು ಹಸನ್ ಒಡನಾಡಿಗಳು ತಿಳಿಸಿದ್ರು. ಮೊರದಾಬಾದ್ನ ಶ್ರೇಯಾ ನ್ಯೂರೋ ಕೇಂದ್ರ ತಲುಪುವಾಗ ಸೆಪ್ಟೆಂಬರ್ 12ರ ಬೆಳಿಗ್ಗೆ 10:30 ಆಂಬ್ಯುಲೆನ್ಸ್ನಲ್ಲಿ ವೈದ್ಯರಾಗಲಿ ದಾದಿಯರಾಗಲಿ ಇಲ್ಲದೆಯೇ ಬಂದಿರುವುದನ್ನು ನೋಡಿದ ಅಲ್ಲಿನ ವೈದ್ಯರು ದಂಗಾಗಿದ್ರಂತೆ. ಅನಿಲ್ ಮೆಂಡೋನ್ಸಾ ಸೇಫ್ ಆಗಿ ಮೂಡುಬಿದ್ರೆಗೆ ವಾಪಸ್ ಆಗಿದ್ದು ಪ್ರಯಾಣದ ಎಲ್ಲಾ ವೆಚ್ಚವನ್ನ ಹಸನ್ ಯಜಮಾನರು ನೋಡಿಕೊಂಡಿದ್ದಾರೆ. ಅತ್ತ ಹಸನ್ ಚೇತರಿಸಿಕೊಳ್ಳುತ್ತಿರುವ ಸಮಾಧಾನಕರ ಮಾಹಿತಿ ಕೂಡ ಇದೀಗ ಲಭಿಸಿದೆ.
ಎಸ್, ಇದು ನಾವು ಫಿಲ್ಮ್ಗಳಲ್ಲಿ ನೋಡಿರ್ತೀವಿ, ಚಲನಚಿತ್ರಗಳಲ್ಲಿ ಈ ರೀತಿ ಸ್ಪೀಡಾಗಿ ಡ್ರೈವ್ ಮಾಡಿಕೊಂಡು ಅನೇಕ ಜನರ ಒಂದು ಪ್ರಾಣವನ್ನು ಉಳಿಸಿರುವಂತಹ ಹೀರೋಗಳನ್ನು, ಅದು ರಿಯಲ್ ಹೀರೋಸ್. ನಮ್ಮ ಕರಾವಳಿ ಭಾಗದ ಇಬ್ಬರು ರಿಯಲ್ ಹೀರೋಸ್ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಮ್ಮೆ ತರುವಂತಹ ವಿಚಾರ ಅಂತ ಹೇಳಿದಾಗ, ಒಬ್ಬ ಅಸ್ವಸ್ಥನಿಗೆ, ರೋಗಿಗೆ, ಆತನಿಗೆ ಮತ್ತೊಮ್ಮೆ ಮರುಜೀವ ಕೊಟ್ಟಂತಹ ಪುಣ್ಯವು ಕೂಡ ಇವರುಗಳಿಗೆ ಲಭಿಸುತ್ತೆ. ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ಇಬ್ರು ಕೂಡ ರಿಯಲ್ ಹೀರೋಸ್ ಇದ್ದಾರೆ. ಅನಿಲ್ ಮೆಂಡೋನ್ಸ್ ಅವರು ಆಂಬ್ಯುಲೆನ್ಸ್ನ ಮಾಲಕರು, ಜೊತೆಗೆ ಅಶ್ವಥ್ ಅವರು ಆಂಬ್ಯುಲೆನ್ಸ್ನ ಚಾಲಕರು. ಇಬ್ಬರು ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಮೊದಲದಾಗಿ ಅನಿಲ್ ಅವರು, ಅದೇ ರೀತಿ ಅಶ್ವಥ್ ಅವರು ಆತ್ಮೀಯವಾಗಿರುವಂತಹ ಸ್ವಾಗತ ಅಂಡ್ ಅಭಿನಂದನೆಗಳು, ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದಾರೆ ಮೊದಲನೇದಾಗಿ. ಯಾಕಂದ್ರೆ ಒಂದು ರಿಸ್ಕ್ ಅಂತ ಹೇಳ್ತೀವಿ, ರಿಸ್ಕ್ ಅನ್ನು ತೆಗೆದುಕೊಂಡು ತದನಂತರ ತಾವು ಒಬ್ಬ ರೋಗಿಯ ಪ್ರಾಣವನ್ನು ಉಳಿಸ್ತೀರಿ ಅಂತ ಬಂದಾಗ, ಎಸ್, ದೇವರು ಕೊಟ್ಟಂತಹ ಒಂದು ಆ ಶಕ್ತಿ, ಜೊತೆಗೆ ದೇವರ ಒಂದು ಆಶೀರ್ವಾದ ಸದಾ ತಮ್ಮ ಮೇಲಿರುತ್ತೆ. ಸೊ ದಟ್ಸ್ ವೈ ಅಭಿನಂದನೆಗಳು ಫಸ್ಟ್ ಆಫ್ ಆಲ್, ಬೋತ್ ಆಫ್ ಯು. ನಿಜವಾಗ್ಲೂ ಕೂಡ ಹೆಮ್ಮೆ ತರುತ್ತೆ. ಯಾಕಂತ ಹೇಳಿದಾಗ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ ಝೀರೋ ಟ್ರಾಫಿಕ್ ವ್ಯವಸ್ಥೆಯ ಮುಖಾಂತರ ಅನೇಕ ಇಂತಹ ಕೆಲಸಗಳು ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ. ಜೊತೆಗೆ ಝೀರೋ ಟ್ರಾಫಿಕ್ ಅನ್ನ ದುರ್ಬಳಕೆ ಮಾಡಿಕೊಂಡವರು ಕೂಡ ನಮ್ಮ ಮುಂದೆ ಇದ್ದಾರೆ. ಇವೆಲ್ಲದರ ನಡುವೆ ಯಾವುದೇ ರೀತಿಯಂತಹ ವ್ಯವಸ್ಥೆಗಳಿಲ್ಲದೆ ಈ ಇಬ್ರು ಯುವಕರು ಈ ಒಂದು ಸಾಹಸ ಯಾತ್ರೆಯನ್ನು ಮಾಡ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಮೆಚ್ಚುವಂತಹ ಕೆಲಸ. ಮೂಡುಬಿದ್ರೆ ಅವರು ಜೊತೆಗೆ ಈ ಒಂದು ಜರ್ನಿಯ ಬಗ್ಗೆ, ಸಾಹಸಮಯವಾಗಿರುವಂತಹ ಜರ್ನಿಯ ಬಗ್ಗೆ ನಾನು ಕೇಳಲೇಬೇಕು. ಜೊತೆಗೆ ಈ ಒಂದು ರಿಸ್ಕ್ ಅನ್ನ ಯಾಕೆ ತಗೊಂಡ್ರು ಅನ್ನೋ ಪ್ರಶ್ನೆಯೂ ಕೂಡ ಬರುತ್ತೆ. ಎಸ್, ನೇರವಾಗಿ ನಾನು ಅನಿಲ್ ಮೆಂಡೋನ್ಸ್ ಅವರಿಗೆ ನಾನು ಕೇಳ್ತಾ ಇದ್ದೀನಿ ಸರ್. ತದನಂತರ ಅಶ್ವಥ್ ಅವ್ರ ಜೊತೆ ಕೂಡ ನಾನು ಬರ್ತೀನಿ. ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಡ್ರೈವ್ ಮಾಡಿದವರು ತಾವು, ಆ ಒಂದು ರಿಸ್ಕ್ ಏನಿದೆ ಅಂತ ತಮ್ಗೆ ಗೊತ್ತಿದೆ, ಇರೇ ಗೊತ್ತುಂಟು. ಸೊ ದಟ್ಸ್ ವೈ ಅನಿಲ್ ಮೆಂಡೋನ್ಸ್ ಸರ್, ಈ ಒಂದು ಜರ್ನಿ ದಾದಾ ಪನ್ಪರ್ ಸರ್ ಒಂದು ಹಸನಗ್ಲ ಏನ್ ಫಸ್ಟ್ ಅದಕ್ಕೇನು ಹಸನಗ್ಲ ನಿಕ್ಲೆಗ್ಲ ಅದೆಲ್ಲ ಸಂಬಂಧ ಇತ್ತನೆ, ರಿಲೇಷನ್ ಗುರ್ತಾ ಇತ್ತನೆ, ಎಂಚ ಒಂದಾದ ಸ್ಟೋರಿ ಎಂಚ ಹೇಳ್ತೀನಿ ಎಂಕ್ ದಾದ ಆಯ್ತಾ ಕನೆಕ್ಷನ್ ದಾಲ ಇಜ್ಜಿ ದಾಪಂಡೆ ಕಾಂಡೆ ಎಡಮ ಗಂಟೆ ಹಿಡಿದು ಬೈಯಾಡು 7 ಗಂಟೆ ಮುಂಟ ಆಸ್ಪತ್ರೆದಲ್ಲಿ ಪನಿ ಇಪ್ಪುನು ನಾನು ಜನಕ್ಲೆ ಸೇವೆ ಮಲ್ಪುರಕ್ಕೋಸ್ಕರ ನಾನು ಇಪ್ಪುನು. ಆ ಮೂಮೆಂಟ್ ಒಂಜಿ ಗಾಡಿ ಕನತ್ತಿನ ಒಂಜಿ ಸಿಚುವೇಶನ್ ಬರ್ತನೆ ಎಮರ್ಜೆನ್ಸಿ ದಲ್ಪ ಅವು ಯಾನ ತುವೆ ಎಂಕ್ಲೆ ಏರ್ಗಂದೇ ಗೊತ್ತಿಜ್ಜಿ ಅವು ಅಡ್ಮಿಟ್ ಆವರಂದನ ಉಲೈ ಕೊನೋನಾಗ ಯಾನಿತ್ತೆ ಅವಳು ಎಮರ್ಜೆನ್ಸಿ ಅಂಚ ಹಬ್ಬಕ ಕೋಮಡ್ ಇಪ್ಪುನ ಆ ಸಿಚುವೇಶನ್ ಇಡ್ಲ ಐಸಿ ಹೊಡ್ಬೋದು ಏನು ತೂಂದೆ ಬರೋದಿತ್ತೆ. ಲಾಸ್ಟ್ ಮೂಮೆಂಟ್ ಎಂಚಿನ ಅಂದ್ ಪಂಡ ಅವು ಓನರ್ ಏರು ಉಲ್ಲೇರು 6 ಪಂಡೇರು ಒಂದೇ ಮುಲ್ತುಡ್ದು ನಮ್ಮ ಬೇತೆ ಕಡೆ ಶಿಫ್ಟ್ ಪಂಡ 6ನ ಊರಿಗೆ ಆಕ್ಲು ಪಂಡೇರಿಗೆ ಒಂಜಿ ಮೂಲ್ನಾನ ದೀಪೂಜ ನಮ್ಮ ಊರಿಗೂ ನಮ್ಮ ಶಿಫ್ಟ್ ಮಲ್ಪ ಅಂಚ ಆ ಸಿಚುವೇಶನ್ ದಾದತೀನಿ ಒಂದು ಇಶ್ಯೂ ಸೀಟ್ ಪಾಡ್ರೆ ಪೋನಾಗ ಮಿತ್ ಗೋಡೌನ್ದ ಜಾರ್ ತಿರ್ತ ಜಾರ್ದು ಬೂರ್ದಿನಿ ಅವು ಒರಿಯತ್ತೆ 2 ಜನ ಬೂರ್ದಿತ್ತೇರು ಒರಿಯ ಕೈಕಾರ್ ಪೆಟ್ಟ ಆದಿತ್ತಂದು ಆರೇನು ಬೊಕ ಸರಿಯಾದ ಟ್ರೈನ್ ಹಿಡ್ ಕಡಪುಡಿಯರು. ಈ ಪೇಷಂಟ್ ಫ್ಲೈಟ್ ಅಂದಗೋಸ್ಕರ ಆರ್ ಓನರ್ ಪೂರ ಟಿಕೆಟ್ ವ್ಯವಸ್ಥೆ ಪೂರ ಮಲ್ತದೆ. ಶುಕ್ರವಾರ ದಿನ 9 ತಾರೀಕಿಗೆ ಒಂಜಿ 5 ಗಂಟೆ ಅಲ್ಪ ಬತ್ತೇರು ಇಂಕ ಒಂಜಿ ಏರ್ಪೋರ್ಟ್ಗೆ ಡ್ರಾಪ್ ಮಲ್ಪಾರದ ಪಂಡೆ ಏನು ಆಂಬುಲೆನ್ಸ್ ಹಾಕ್ಲೆ ಗೊತ್ತಿತ್ತು ನನ್ನ ಪಿರ ಅಂಚ ಏನು ಪಂಡೆ ಓಕೆ ಏರ್ಪೋರ್ಟ್ಗೆ ಏನು ಕೊನೆ 4 ಗಂಟೆಗೆ ಹಾಕ್ಲೆಗೆ ಫ್ಲೈಟ್ದ ಟಿಕೆಟ್ ಇತ್ತು ಏನು 4 ಗಂಟೆ ರೀಚ್ ಮಲ್ತೆ ಏರ್ಪೋರ್ಟ್ಗೆ. ಅವಳು ಎತ್ತೆ ಕೂಡಲೇ ಪಿದೆ ಅಥಾರಿಟಿ ಹಾಕ್ಲು ಬತ್ತೇರು ಪಂಡೆ ಎಂಕ್ಲು ಆಂಬುಲೆನ್ಸ್ ರೀಚ್ ಆನಾಗ ಹಾಕ್ಲು ಬರ್ಪೇರು ಪಿದಾಯ್ ಆ ಪೇಷಂಟ್ ಎಂಕ್ಲು ಟ್ರಾಲಿ ಹಿಡ್ದು ಖರೆ ಪಿದಾಯ್ ಕನದ ಆ ವೀಲ್ ಚೇರ್ ಎಂಕ್ಲು ಕುಲ್ಲಾಯ ಅಂಚ ನನಗೆ ಅವೇನು ತೂದು ಉಲಾಯ್ ಹಾಕ್ಲೆ ಪೋಯರ ಬಿಡ್ತಿಜ್ಜೇರು ಏನು ಅಥಾರಿಟಿ ದಾಖಲೆ ಕೇಂಡೆ ದಾಯಕಂದ ಅಂಚಂದಾಂಡೆ ಎಂಕ್ಲ ಅಥಾರಿಟಿ ಡಾಕ್ಟರ್ ನಾಕ್ಲ ಏರ್ಪೋರ್ಟ್ ದಾಖಲೆ ಇಪ್ಪೇರು ಹಾಕ್ಲು ಫಸ್ಟ್ ಚೆಕ್ ಮಲ್ಪಾಡ ಅಂಚ ವಿಡಿಯೋ ಕಾನ್ಫರೆನ್ಸ್ ದೀದು ಹಾಕ್ಲು ಆ ಪೇಷಂಟನ್ನು ತೂಯೇರು. ಆ ಮೂಮೆಂಟ್ ಡಾಕ್ಟರ್ ಪಂಡೇರ್ ಮೇರೇನು ನಮ್ಮ ಎಂಕ್ಲೇಟ್ ಲಿಫ್ಟ್ ಮಲ್ಪರೆ ಆಪುಜಿ ಅದ ಪಂಡ ಅವ್ರಿಗೆ ಆಕ್ಸಿಜನ್ ದ ಸಿಚುವೇಶನ್ ಬತ್ತನೆ ಎಂಕ್ಲು ಆಕ್ಸಿಜನ್ ಕೊರ್ರೆ ಆಪುಜಿ ಸೆಕೆಂಡ್ ಎಂಕ್ಲಾಡ ಡಾಕ್ಟರ್ ಇಜ್ಜಿ ಓಕೆ ಆ ಇಡ್ಬೇಕ ಯಾನೇನ ಅಲ್ತೆ ನನ್ನ ರಿಟರ್ನ್ ಬೇತೆ ಎಂಕ್ಲೆ ಉಪಾಯ ಇತ್ತಿಜ್ಜಿ ಏನು ಅಲ್ತಿಡ್ ಕನತ ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಲ್ತೆ ಇತ್ತೆ ಫ್ಲೈಟ್ ಪೋಪರಂಚಿನ ವ್ಯವಸ್ಥೆ ಆದಿತ್ತು ಅಂದ ಇತ್ತು 2 ಗಂಟೆದಲ್ಲ ರೀಚ್ ಆತುವೆ. ಓಕೆ 2 ಗಂಟೆದಲ್ಲ ರೀಚ್ ಆತುವೆ ಪಂಡ ಇತ್ತೆ ಎಂಕ್ಲು 2700 ಕಿಲೋಮೀಟರ್ ಎಂಕ್ಲು ಕೊನ ತಂದಾನಾಗ ದಾಲ ಸಮಸ್ಯೆ ದೇವರಿಂದ ಆತಿಜಿ ಅವೇನೇ ಅಕ್ಲುಲ ಮಲ್ಪಲ್ ಇತ್ತಂದ್ರೆ ಆಂಡಲ್ ಅಕ್ಲು ರಿಸ್ಕ್ ದೇತಂದ್ರೆ ಹೋಯ್ಜೇರು. ಓಕೆ ಓಕೆ ಫ್ಲೈಟ್ ಎಕ್ಲಾಡ ಫೆಸಿಲಿಟಿ ಇಜ್ಜಿ ಬಂಡೇರು. ಓಕೆ ಅಂಡ ಈ ಹಸನ್ ಪನ್ಪನಾರ್ನ ಓನರ್ ಮಾತ್ರ ರೆಡಿ ಇತ್ತೆ ಆರೆ ಪೂರ ಖರ್ಚಿದ ಪೂರ ಆರೇ ತಗೊಂಡೇರು ದಾಪಂಡ ಅವು ಸಿಚುವೇಶನ್ ಅಂಚ ಇತ್ತಂಡ ಆರೆ ಮುಕ್ಲೆ ಪಾರ್ಟಿ ದಕ್ಲೆಗ್ಲ ದಾಲ ಖರ್ಚು ಮಲ್ಪೆರೆ ಅಕ್ಲು ಬಿಡ್ತಿಜ್ಜೇರು ಯಾನೆ ಅವು ಏನ ಖರ್ಚು ಮಲ್ಪೆ ಅಂದ್ ಬಂದು ಹಾಸ್ಪಿಟ್ಲದ ಬಿಲ್ ಪೂರ
ಆರೇ ತಗೊಂಡಿರು ಓಕೆ 15 days ಸಮಥಿಂಗ್ ಆರು ಹಾಸ್ಪಿಟಲ್ ಇಡಿತ್ತೆ ಹಾಸ್ಪಿಟಲ್ ಇತ್ತು 15 days 15 ದಿನ ಮುಟ್ಟ ಹಾಸ್ಪಿಟಲ್ ಇತ್ತು hospital. ಆಯ್ತು ಬಕ್ಕ ಸರಿ ಇರು ಫ್ಲೈಟ್ ಗೆ ಲೆತ್ತಪ ಏರ್ಪೋರ್ಟ್ ಲೆತ್ತಪನ ಅವ್ಲು ಬಿಡ್ಪಜಿರ್ದ ಯಾಪನಾಗ ಅವ್ಲು ಡಾಕ್ಟರ್ಸ್ ಬೋರ್ಡ್ ಕೇರ್ ಟೇಕರ್ ಬೋರ್ಡ್ ಎಸ್ ಇದನ್ನ ಆ ಪುಜಿ ಅಂಚಿನ ರೂಲ್ಸ್ ಹಾಕಲ್ಲ ಅಂಚ ಬುಡ್ಜೇರ್ ದೆನ್ ಆಫ್ಟರ್ ದಟ್ ನೀ ರಿಟರ್ನ್ ಬರ್ತಾರೆ ದೆನ್ ವೆನ್ ಯು ಡಿಸೈಡೆಡ್ ಪನಗ ಸಾಟರ್ಡೆ ಒಂಜಿ ಗಂಟೆಗೆ ಕೂಡ ಆರ್ನ ಅಮ್ಮೇರ್ ಬತ್ತದು ಪಂಡೇರು ಇರು ಕೋಡೆ ಎಂಕ್ ಏರ್ಪೋರ್ಟ್ ಅಲ್ಲೇ ತೊಂಬೈತಾರೆ ಇನ್ನು ಎಂಕ ಅವು ಥಿಂಕ್ ಮಲ್ಪೆರನೇ ಸಾಧ್ಯ ಇಜ್ಜಿ ಎಂಕ್ ಡೆಲ್ಲಿ ಆ ವಿಷಯ ರೂಟ್ ದಾಲ ಗೊತ್ತಿಜ್ಜಿ ಯಾನು ಹೊರ ಶೋಕ ಅದು ಪೋಯ್ ಆರ್ ಪಂಡೇರು इज्जी तुम हमें लेके जाने का दिल्ली तक आप ही छोड़ने का मेरा बेटा को अनपढ़ना का इनका दादा मलपुना सिचुएशन बन रहा है अंचंदना इमीडिएट बक्का थिंक ವರ್ಷದ ಹಸನ್ 25 ವರ್ಷ ಜವನಿ ಡಿಸೆಂಬರ್ 14th ಗಾಗೆ ಮದ್ಮೇದ ಪೂರ ಆತಂಡ ಈತನ ಡಿಸೆಂಬರ್ ಅಂದೆ ಬರ್ಪಿ ಡಿಸೆಂಬರ್ ಓಕೆ 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 ಅರ್ನ ಪಪ್ಪಲ ಅರ್ನ ಫ್ರೆಂಡ್ ಇರ್ತಾರೆ ಅಂದ ಪಪ್ಪ ಬತ್ತದ ಕೇರ್ನಾಗ ಹೆಂಗೋ ಫೀಲ್ ಆಂಡ್ ಸರ್ ಯಾನ್ ದಪಂಡ ಯಾನ್ ಅಪ್ಪ ಅಮ್ಮ ಇಪ್ಪಂದಿನ ಅವು ಅಮ್ಮೇರ ಆ ಸಿಚುವೇಶನ್ ಅವು ಥಿಂಕ್ ಮಲ್ಪುಂಡ ಸಾಧ್ಯ ಇಂಜೆ ನಡ್ದ ಮಗೆಗೋಸ್ಕರ ಮಸ್ತ್ ಫೀಲ್ ಹಿಡಿತಾರೆ ಬೊಕ್ಕೆ ಅನ್ಪಂಡೆ ಓಕೆ ಯಾನ್ ಸ್ಟೇಷನ್ಗೆ ಒಂಜಿ ಪೋದು ಬರ್ಪೆ ದಾಪಂಡೆ ರಿಸ್ಕ್ ಉಂಡು ಮಸ್ತ್ ರಿಸ್ಕ್ ಉಂಡು ಒಂದು ಏರ್ಲ ರಿಸ್ಕ್ ದೆತೊಂಡ್ರೆ ರೆಡಿ ಇತ್ತೀಜರ್ ಬೊಕ್ಕ ಎನ್ನದಾದ ಪಂಡೆ ಈಕೋ ಗಾಡಿ ಅವು ಎಲ್ಲಿಯ ಗಾಡಿ ಸರ್ ನಾನು ಸ್ಟೇಷನ್ಗೆ ಬೋಡೆ ಪೊಲೀಸ್ ಸ್ಟೇಷನ್ ಪೋದು ಪೊಲೀಸ್ ಸೈಡ್ ಇಂಚ ಸಿಚುವೇಶನ್ ಉಂಟು ಸರ್ ಆರ್ಲ ಪಂಡೇರು ಇರೇಗ ಮಸ್ತ್ ರಿಸ್ಕ್ ಉಂಡು ಇರೇಗ ಓ ಫೆಸಿಲಿಟಿ ಬೋರ್ಡ್ ಲೆಟ್ರದ ಯಾನ್ ಕೊರ್ಪೆ ಯಾನ್ ಪಂಡೆ ಎನ್ನ ಆಂಬುಲೆನ್ಸ್ನ ಮೂಲ ಸ್ಟಾರ್ಟ್ ಮಲ್ತಿನ ಎಂಡ ಮುಟ್ಟ ಓಲ್ಲ ಉಂತಾಂದಿ ಲೆಕ್ಕ ಪೊಲೀಸ್ ದಾಖಲು ಹಿಂಗೆ ಕೊಂಚ ಲೆಟ್ರ್ ಕೊರಲೆ ಸೀಲ್ ಪಾಡ್ದು ಅಂದು ಪಂಡು ಆಗಲು ಸೀಲ್ ಪಾಡ್ದು ಕೊರಿಯರ್ ರಿಟರ್ನ್ ಬತ್ತೆ ಅವೇ ಇಟ್ಟು ಹಾಸ್ಪಿಟಲ್ ಹೋದು ಡಾಕ್ಟರ್ ಡಾಕಿಂಡೆ ಡಾಕ್ಟರ್ ಪಂಡೆ ರಿಸ್ಕ್ ಉಂಡು ದಾದ ಮಲ್ಪಾರು ದಾ ಪಂಡೆ ಏನೋ ಕ್ಲೋಸ್ ಡಾಕ್ಟ್ರ್ ಆರು ಪಂಡೆ ದಾದ ಮಲ್ಪಾರು ಸರಿ ಯಾನ್ ದಾದ ಮಲ್ಪೋಡು ಓಕೆ ಆತ ಬಂದು ಯಾನು ಆರ್ನ ಪಪ್ಪ ಬತ್ತದು ಪಂಡೆ ನಿಕ್ಲು ಬ್ಯಾಗ್ ಪೂರ ರೆಡಿ ಮಲ್ಪಲೆ ಯಾನ್ ಡಾನ್ ಯಾನ್ ದತ್ತುವೆ ಬದುಕುನ ಜೀವ ಕೊರ್ಪು ನಾವು ಮಿತ್ತಿದಾರ ಮಿತ್ತಿಪ್ಪುನು ಭರೋಸದಿಲೆ ಯಾನ್ ಎತ್ತಾವೆ ಬೊಕ್ಕ ಮೇರೆ ಫೋನ್ ಮಲ್ತೆ ಅಂಬುಲೆನ್ಸ್ ಅಂದ್ ಪಂತಿಜ ನಾರೆಗ್ ಯಾನ್ ಪಂಡೆ ಡೆಲ್ಲಿಗೆ ಪೋಯಾರ ಉಂಡು ರಡ್ಡು ಜೊತೆ ಡ್ರೆಸ್ ಬತ್ತೊಂಬಲೆ ಆರು ಎನ್ನಿದ್ದಾರೆ ಅವು ಎನ್ನದೇನೆ ಇಜ್ಜಾರು ಓಡೆ ಆಸ್ಪತ್ರೆ ಸ್ವಲ್ಪ ಬತ್ತದ ತೂನಾಗ ಮೇರೆ ಶಾಕ್ ಆತನು ಅಡಲ ಪಿರಾಜ್ ಆರ್ತಿಜ್ಜಾರ ಆರು ದಾ ಪಂಡ ಎಂಕ ಆರ್ನ ಮಿತ್ತು ಧೈರ್ಯ ಇತ್ತು ನಾರೆಗೆ ಎನ್ನ ಮಿತ್ತು ಧೈರ್ಯ ಆಯ್ತು ಕುಲ್ಲಿ 2 ಸಿಲಿಂಡರ್ ಪಾಡಿಯ ಸರ್ ಆಕ್ಸಿಜನ್ 20 ಕಿಲೋದ ಆಕ್ಸಿಜನ್ ಪಾಡಿಯ ಟ್ರಾಲಿ ಖಾನೆ ಪೇಷಂಟ್ ಅಕ್ಲೇನ್ ಪೂರ ಕುಲ್ಲ 5 ಗಂಟೆಗೆ ಅಂಗ್ಳು ಮುಲ್ತುಡ್ದು 30 5 ಗಂಟೆ 30 ಗಾಡಿ ನಮಕ್ ವಿಷಯನೇ ದಾದ ಅಂದ್ ಗೊತ್ತಿಜ್ಜಿ ಎಂಚ ಪೋತ ದಾದ ಒಂಜಿ ಎಂಕು ಇಕ್ಲೆ ಗೊತ್ತಿಜ್ಜಿ ಸರ್ ಓಕೆ ಅಂಡಲ್ಲ ದೇವರನ್ನ ಈತ ಮುನ್ಪೆ ದೇವರನ್ನ ಒಂಜಿ ಆಶೀರ್ವಾದ ಒಂಜಿ ಇತ್ತಿನೆಟ್ ಅವೊಂಜಿ ಮಿರಾಕಲ್ ಆತುಂಡವು ಇಜಂದ ನಾವು ಆವೇರನೆ ಸಾಧ್ಯ ಇಜ್ಜಿ ದಾಪಂಡ ಏರ್ಲ ಆಪು ಜಂದ ಪಂತಿನೇನು ಎಂಕುಲ ಅವು ಮಲ್ತದ ಜಪ್ಪದ ಎಂಕಲ ಅವೇ ಎಂಕಲ ಬಂಡ ಆವೇಗಲ ಬಂಡ್ಯಾನ್ ಎಂಕಲ ಜೀವ ಪಂಡಲ್ಲ ಎಂಕಲ ಇದಾಲ ಸಂಬಂಧಿಸಿತ್ತೆ ಎಂಕಲ ಹೇಮೇನ ಉಂಡು ಬಂಡ ಆಯ್ನ ಜೀವ ಉರಿಪೋಡು ಕರೆಕ್ಟ್ ಎಂಕ್ಲು ಆತ ಡೇರಿಂಗಡು ಪಿದಾಡ್ದ ಸರ್ ಆತ ಎಂಕ್ಲು ರೀಚ್ ಮಲ್ತಿದ ಓಕೆ 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 5 ಗಂಟೆಗೆ ಪಿದಾಡ್ದ ಅಂದ್ 5 ಗಂಟೆ ಪಿದಾಡ್ದ 5 ಗಂಟೆಗೆ ಶನಿವಾರ ದಾನಿ ಪಿದಾಡ್ದೇನಿ ಶನಿವಾರ ನೈಟ್ ಐತಾರ ಫುಲ್ ಡೇ ಸೋಮವಾರ ಮನದಾನಿ ಎಂಕ್ಲು 10 ಗಂಟೆಗೆ ಎಂಕ್ಲು ಮುರಾದಾಬಾದ್ ಎತ್ತದ ಫಸ್ಟ್ ಹಾಕ್ಲು ಪಂಡೇರು ಡೆಲ್ಲಿ ಅಂದ್ ಪಂಡೇರು ಡೆಲ್ಲಿ ಅಪ್ಪ ಬರ್ಪಣ ಅಂದ್ ಎಂಕ್ಲು ಖಾತುಂದಿಲ್ಲ ಸಾದಿಡು ದಾ ಪಂಡ ಎಂಕ್ಲೆಗ್ ದಾಲ ಪಂಡ ದಾಲ ತೋಜಿ ಖಾಲಿ ಐಟು ತೋಜುನು ಟ್ರಕ್ಲ ಈ ಲಾರಿ ದಕ್ಲು ಪೂರ ಬರ್ಪುಂಡು ಪುಂಡ ಆ ರೋಡ್ ದಾಲ ಎಂಕ್ಲೆ ತೋಜಿ ಹೋಟೆಲ್ ಗಿಟಲ್ ದಾಲ ಒಂಜಿ ಹಾಸ್ಪಿಟಲ್ ಸಮೇತ ತೋಜಿ ದಾ ಪಂಡ ಹೈವೇಡ್ ಪೋತೀನಿ ಎಂಕ್ಲು ಮಾತ್ರ ದೇವರದೇಟಿ ಎಂಕ್ಲು ಓಲ್ಲ ಟೋಲ್ ಗೇಟ್ ಅವಾರ್ಡ್ ಆ ಪೊಲೀಸ್ ದಾಖಲು ಅವಾರ್ಡ್ ಎಂಕ್ಲೆ ಉಂತಾದಿಜಿ ಎಂಕ್ಲ ಸೈರನ್ ದ ಅವಾಜ್ ಇಡೆ ಒಂಜಿ 2 ಗಂಟೆ ಅವಾರ್ಡ್ 3 ಗಂಟೆ ಅವಾರ್ಡ್ ಕಾಂಡದ ಪುಲ್ಲ ಕಾಂಡದ ಟೈಮ್ ವೇನೆ ಎಂಕ್ಲೆಗ್ ಬೇತೆ ಕೊಡ್ತೀರಿ ಆಂಬುಲೆನ್ಸ್ ದ ಸೌಂಡ್ ಬತ್ತಿ ಕೂಡ್ಲೇನೆ ವೇ ಎಂಕ್ಲೆಗ್ ಕೊಡ್ತೀರಿ ಅವು ಐಡ್ದಲ್ಲ ದುಂಬಿ ಎಂಕ್ಲು ಎತ್ತದ್ವಾ ವಿಷಯ ಏನಾತನ್ ಪಂಡ ಬರ್ಸ ಬರ್ಸ ಅಂಡ್ ಎಂಕ್ಲೆಗ್ ಅವು ತೋಜುನೇ ಇಜ್ಜಿ ರೋಡ್ ಸೆಕೆಂಡ್ ದಾದ ಪಂಡ ರೋಡ್ ಕರೆಕ್ಟ್ ಇಜ್ಜಿ ಕೆಲವು ಕಡೆ ಕರೆಕ್ಟ್ ಬೊಕ ಆಗ ಜಂಪ್ ಮಲ್ಪೆರಲ್ಲ ಅಬ್ಜಿ ಪೇಷಂಟ್ ಪಿದೆ ಉಲಾಯ್ಡ್ ಇಪ್ಪುನಾಗ 120 ಸ್ಪೀಡ್ ಪೋನಾಗ ಎಂಕ್ರೋಲ್ ಕಂಟ್ರೋಲ್ ತಪ್ಪುಂಡು ಅಂಚಾದ ಆ ಮೂಮೆಂಟ್ ಇದನ್ನ ಐಡ್ದಲ್ಲ ದುಂಬಿ ಎಂಕ್ಲು ಆಯನ ಎತ್ತಾದ್ವಾ ಓಕೆ ಓಕೆ ಬಟ್ ಸ್ಟಿಲ್ ಸರ್ 41 ಗಂಟೆಗೆ ಎತ್ತಾದರೆ ಒಂಜಿ ಪುಣ್ಯದ ಕೆಲಸ ಬಂದರೆ ಇತ್ತಾರು ಗುಣ ಒಂದುಲ್ಲೇರ ಪಂದ ಬಕೀರ ಒಂಜಿ ಪಾತೆರ ಪಂಡರ್ ಪನಗ ಪಪ್ಪನ ಕಷ್ಟ ಆಗ್ಲಿ ಗೊತ್ತುಂಡು ಅತೆ ಮಗನ ಒರಿಪಾವಡು ಅವ್ರು ಬುಲ್ತೊಂದಿತ್ತೇರ ಅವು ಸಿಚುವೇಶನ್ ಎಂಕ ಎನ್ನ ಕಣ್ಣಾರೆ ಬತ್ತನಿ ಎನ್ನ ಲಾಂಚನೆ ಅಮ್ಮ ತೀರ್ದ 35 ವರ್ಷ ಪಪ್ಪ ತೀರ್ದ 20 ವರ್ಷ ಅವು ಎನ್ನ ನೆನಪು ಬತ್ತುಂಡು ಅವು ದಾಪಂಡ ಒಂಜಿ ಫೀಲ್ ಅವು ಅಪ್ಪ ಮಗನ ಅವು ಅಕ್ಲೆಗೆ ಗೊತ್ತು ಪುಟ್ಟಾಯಿನ ಅಕ್ಲೆಗೆ ಮಾತ್ರ ಗೊತ್ತು ನಗ್ಲೆಗೆ ಅವು ಪಂಡ್ರೆ ಸಾಧ್ಯ ಇಜ್ಜಿ ಆರು ಆಂಬುಲೆನ್ಸ್ ಫೋನ್ ಆಗಲ್ಲ ಅಂಚನೆ ಯಾನ ಆರೆಗೆ ಪನೊಂದಿತ್ತೆ ಒಂತೆ ತಿರ್ಗದು ರೆಸ್ಟ್ ಮಲ್ಪುಲೆ ಆರು ಇಜ್ಜಿಗೆ ಆರೇನು ಗಡಿ ಲಕ್ಕರೆ ಟ್ರೈ ಮಲ್ಪೇರು ಪಂಡ ನಿದ್ರೆಡಿತ್ತೆ ನಾನು ಬೊಕ್ಕ ಯಾನ್ಲ ಪನೊಂದಿತ್ತೆ ಕಂಟಿನ್ಯೂ ಆರೇನು ಜಪಡಾರ ಬುಡೋಡ್ಚಿ ಎಂಕ್ಲೆಗ್ಲ ಸಿಚುವೇಶನ್ ಗೊತ್ತಾಪಜಿ ದಾದಾಣಲ ಮೂಮೆಂಟ್ ಉಂಟು ಪಂಡ ಅಂಚ ಪಾತ್ರದಿತ್ತೆ ಬೊಕ್ಕ ಮೇರೆಗ್ಲ ಅಂಚನೆ ಒಂಜಿ ಸೆಕೆಂಡ್ ಕಣ್ಣು
ಒಂದಾರ ಬಿಡ್ತಿದ್ಯ ಪಂಡ ಬಾಯಿಗೆ ಎಂಚಿನ ಬರ್ಪುಂಡು ಪಾತೆರೆ ಒಂದೇ ಪೋಂದಿತ್ತೆ ಪಂಡ ಒಂಜಿ ವೇಳೆ ಪಾತೆರೆ ಜಂದಂಡ ಆನಿದ್ರೆ ಆರ್ಪುಂಡು ಕರೆಕ್ಟ್ ಅಂಚಿನ ಸಿಚುವೇಶನ್ ಬೊಕ್ಕ ಎಂಕ್ಲು ಕುಲ್ಲರ ಆತಿಜಿ ಕಂಟಿನ್ಯೂ ದಾ ಪಂಡ ಈತೇ ಜಾಗಡ ಎಂಕ್ಲು ಕುಲ್ಲೋಡು ಪಂದೇರ ಇಜ್ಜಿ ಎಂಕ್ಲು ಮೂಮೆಂಟ್ ದತ್ತು ಪಂಡ ಒಂತೆ ಪಂಡ ಪೆಟ್ರೋಲ್ ಪಾಡ್ನಾಗ ಒಂಜಿ ಸೆಕೆಂಡ್ ಬೊಕ್ಕ ಫುಡ್ ಕೊನ್ನ ಆಗ ಒಂಜಿ 30 ml ಒಂಜಿ ಫುಡ್ ಕೊರ್ರೆ ಇಲ್ಲಿ ಮುಜಿ ಗಂಟೆಗೆ ಒಂಜಿ ಲಿಕ್ವಿಡ್ ಕೊರ್ರೆ ಉಂಡು ಆ ಪುರ್ತುಡು ಮಾತ್ರ ಅಕ್ಲೇಗ್ಲ ಅಂಚನೆ ಒಣಸ ಏನ ಕೊರ್ರೆ ಇತ್ತನ ರಪಕ ಅನ್ಪಂತೆ ಟೈಮ್ ಇಜ್ಜಿ ಎಂಕ್ಲಡ ಏನ ತಿನ್ರೆ ಇತ್ತನಲ್ಲ ಬೊಕ್ಕ ಎತ್ತಿ ಬೊಕ್ಕ ಕುಸಿಟ್ಟು ಅಕ್ಲೆಲ್ಲ ಒತ್ತೊಂದಿರ ಅಕ್ಲೇಗ್ಲ ಆತೆ ಇತ್ತನು ಎನ್ನ ಮಗನೊಂಜಿ ನಿಕ್ಲು ಆ ಊರಿಗೆ ಎತ್ತಾವಳು ನಿಜ ಅವಳು ಎತ್ತಿ ಕೂಡಲೇ ಎಂಕ್ಲೆಗೆ ಅವು ಖುಷಿ ಆಯ್ನೆ ಸರ್ ಎಂಕ್ಲು ದುಮ್ಮು ಫೋನ್ ಅಂಚನೆ ಮಧ್ಯಪ್ರದೇಶ ಎತ್ತನಾಗಲ್ಲ ಅಂಚನೆ ಆಗ ಸಡನ್ ಬ್ರೀದಿಂಗ್ ಪ್ರಾಬ್ಲಮ್ ಆಂಡ್ ಯಾನ್ ಎಂಡಿ ಮೇರೆಗ್ಲ ಪಂಡೆ ಆಂಡ್ ನಮ್ಮನ ನನ್ನ ದಾಪಂಡ ಆ ಸಿಚುವೇಶನ್ ಇತ್ತು ದಾಪಂಡ ಎಂಕ್ಲೆ CPR ದ ಫಸ್ಟ್ ಏಡ್ ಹೆಂಗ್ ಗೊತ್ತಿತ್ತು ದಾಪಂಡ ಯಾನ್ ಗಲ್ಫ್ ಹೊಡಿತ್ತೆ ಆಂಡಲ ಆ ಮೂಮೆಂಟ್ ಅವಳು ಡಾಕ್ಟರ್ ಇಜ್ಜಿ ರಾತ್ರಿ ಇಡ ಅಂಚ ಆಯ್ನ ಅಂದಂಡ ಓಡೆ ಕೊನಪ್ಪುನು ಅಂಚ ಪರಿಸ್ಥಿತಿ ಇಡ ಆಂಡಲ ಯಾನ್ ಬೊಕ್ಕ ಉಂತಾಯ ಗಾಡಿ ಪಂಡೆ ಉಂತಾಲೆ ಗಾಡಿ ಉಂತಾದ ಆಕ್ಸಿಜನ್ ಒಂಚೂರು ರೈಸ್ ಮಲ್ತೆ ಉಲೈ ಕೂಲಿಂಗ್ ರೈಸ್ ಮಲ್ತೆ ಅಪ್ಪಂಡ ವೆದರ್ ಚೇಂಜ್ ಆಂಡ್ ಆಗ ಅಂಚ ಸಮಸ್ಯೆ ಆಂಡ್ ಬೊಕ್ಕ ಆಟೋಮೆಟಿಕ್ ಆದ ತನ್ನಾತೆ ಲೆವೆಲ್ ಇಡು ಬತ್ತಿಲೆ ಕಾಣ್ ಬೊಕ್ಕ ಏನ್ ಪಂಡೆ ತೋರ್ಪು ನನ್ನ ಗಾಡಿ ನಾನ ಉಂತೆರಿಜಿ ಓಕೆ ಓಕೆ ಅಂಚ ರೀಚ್ ಆಯ ಸರ್ ಓಕೆ ಇದು ಜರ್ನಿ ಎಲ್ಲೋ ಒಂದು ಕಡೆ ಏನು ರಿಸ್ಕ್ ಅನ್ನುವಂಥದ್ದು ಬಹಳಷ್ಟು ತೆಗೆದುಕೊಂಡಿದೆ ಯಾಕಂದರೆ ಇಲ್ಲಿ ವೈದ್ಯರಿಲ್ಲ ಯಾರೂ ಇಲ್ಲ ಅಂತ ಬಂದಾಗ ಇವರಿಬ್ಬರು ಆ ಒಂದು ರಿಸ್ಕನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಬಂದಾಗ ಒಂದು ಮಾತನ್ನು ಹೇಳಿದ್ರು, ನನಗೆ ತಂದೆ ತಾಯಿ ಇಲ್ಲ, ಆದರೆ ಆ ತಂದೆ ತಾಯಿ ಮಕ್ಕಳು ಅಂತ ಬಂದಾಗ ಆ ಬಾಂಧವ್ಯ ಏನಿದೆ ನಂಗೆ ಗೊತ್ತಿದೆ, ಅದರ ಬೆಲೆ ಅನ್ನುವಂಥದ್ದು ಏನು ನಂಗೆ ಗೊತ್ತಿದೆ. ಯಾಕಂದರೆ ಎಲ್ಲಿಯ ಹಸನ್ ಅವರು, ಎಲ್ಲಿಯ ಅನಿಲ್ ಅವರು, ಎಲ್ಲಿಯ ಅಶ್ವಥ್ ಅವರು ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದರೆ ಇವುಗಳು ಸಂಬಂಧವೇ ಅಲ್ಲ, ಇವುಗಳು ಸ್ನೇಹಿತರೇ ಅಲ್ಲ. ಆದರೂ ಕೂಡ ಈ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಬಂದಾಗ ಆ ಒಂದು ತಂದೆಯ ಕಣ್ಣೀರನ್ನು ನೋಡಿ ಆ ಮಗನ ಜೀವನಕ್ಕೋಸ್ಕರ ಇದೆಲ್ಲವೂ ಕೂಡ ಮಾನವೀಯತೆ ಮೇಲೆ ನಿಂತಿರುವಂತಹ ಈ ಇಬ್ರು ಯುವಕರು. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಸರ್. ಯಾನ್ ಫಸ್ಟ್ ಪನ್ನಾಗ ದಾದನ ಏನಿತ್ತೆ ನಾರ್ಮಲಿ ಜರ್ನಿ ಅದು ಪುಣ ದಾಲ ರಿಸ್ಕ್ ದೆತ್ತೊಂದು ಉಪ್ಪರ್ ಅಂಡ ಇಟ್ಸ್ ನಾಟ್ ಜೋಕಿಂಗ್ ಸೀರಿಯಸ್ಲಿ, ಇಟ್ಸ್ ನಾಟ್ ಈಸಿ ಆಲ್ಸೋ. ಈ ನಿಕುಲ್ ಮಲ್ದಿನಂಚಿನ ವೇದೆ ಬಟ್ ಗೊತ್ತುಜಿ ದಾದ ಆಪುಣ್ ಪಂಡ ನಂಗೆ ಇರ್ಪಂಡ ಲಾಸ್ಟ್ ಮೂಮೆಂಟ್ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಬತ್ತಂಡು ಗೊತ್ತುಜಿ ದಾದ ಆಪುಣ್ ಪಂಡದು. ಸೊ ಅಮೇಝಿಂಗ್. ಸೊ ಈಗ ಅವರು ಚೇತರಿಸಿಕೊಳ್ತಾ ಇದ್ದಾರೆ, ಒಂದು ನಿಜವಾದ ಪುಣ್ಯದ ಕೆಲಸ. ಐತೊಟ್ಟಿಗೆ ನಿಕುಲ ಕಾರ್ಯಕ್ರಮ ತೂವೊಂದುಲರ್ ಮಸ್ತ್ ಕಾಲ್ ಬರೋದುಂಡು ನಿಕಲ್ನಲ ಒಂಜಿ ಎಡ್ಡೆ ಒಂಜಿ ಶುಭ ಹಾರೈಕೆ ಈ ಒಂಜಿ ನವ ಯುವಕಿಯರು ಮಲ್ದಿನಂಚಿನ ಒಂಜಿ ಸಹಸ್ರಲ ಜಾಸ್ತಿ ಮಾನವೀಯತೆದ ಪುಣ್ಯದ ಬೇಲೆ ನಿಕ್ಲೆಗ್ಲ ರೆಡ್ ಪಾತ್ರ ಎತ್ತನ ಪಾತ್ರರಲ್ಲಿ ಅಂಚಿನ ಫಸ್ಟ್ ಕಾಲರ್ ಉಳ್ಳೇರೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ ಮಗ. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ರೇಗೋ ಅವರೇ, ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೇನೆ ಮಗ. ನಮಸ್ತೆ ಮೇಡಮ್. ನಮಸ್ತೆ, ಮಾತಾಡಿ ಮೇಡಮ್. ಮತ್ತೆ ಇದು ಬಾರಿ ಖುಷಿ ಆಯ್ತು ಇವರದೊಂದು ಸಾಹಸ ನೋಡಿ ನನಗೆ. ಹಾಗಾಗಿ ನೋಡಿ, ಒಂದು ಜೀವ ಉಳಿಸಬೇಕಾದ್ರೆ ಅದಕ್ಕೆ ಕೂಡ ಒಂದು ಧೈರ್ಯ ಬೇಕು ನಮ್ಮಲ್ಲಿ, ಇಲ್ಲದಿದ್ರೆ ಅದು ಸಾರ್ಥಕ ಆಗುದಿಲ್ಲ. ದೇವರ ದಯೆ ಕೂಡ ಬೇಕು. ಹೀಗೆ ನೀನು ಮಾಡ್ಬೇಕು, ನಿನ್ನ ಕೈಯಿಂದ ಜೀವವನ್ನು ಉಳಿಸಬೇಕು ಅಂತ ಒಂದು ದೇವರ ಆಶೀರ್ವಾದ ನಮಗೆ ಯಾವಾಗ ಇದ್ರೆ ನಿತ್ಯನೆ ನಾವು ಎಂತ ಕೆಲಸ ಕೂಡ ಮಾಡ್ಬಹುದು ಮಗ. ಅದು ಹೇಳುವಾಗ ಅವರು ಕೇಳಿದೆ ನಾನು, ಎಷ್ಟು ಕಷ್ಟಪಟ್ಟು ಅವರು ಹೋಗಿದ್ದಾರೆ, ಆ ಜೀವವನ್ನು ಉಳಿಸಿದ್ದಾರೆ. ನಾನು ನೋಡ್ತಾ ಇದ್ದೇನೆ ನೋಡಿ, ಅವರಿಗೆ ಖಂಡಿತವಾಗಿಯೂ ಆ ಜೀವ ಉಳಿದ್ರೆ ಅವರಿಗೆ ಅದರ ನೆನಪು ಹೋಗ್ಲಿಕ್ಕಿಲ್ಲ ಖಂಡಿತ. ಇಂಥವರು ನನಗೆ ನನ್ನ ಜೀವವನ್ನು ಉಳಿಸಿದ್ರು ಹೀಗೆ ಅಂತ ಅವರಿಗೋಸ್ಕರ ಅವರು ದೇವರು ಪ್ರೇರ್ ಮಾಡ್ತಾರೆ ಮಗ. ಮತ್ತೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಎಂತ ಗೊತ್ತುಂಟ, ಆಂಬುಲೆನ್ಸ್ ನವರು ಇದ್ದಾರಲ್ಲ ಅವರು ನಿಜವಾಗಿ ಗ್ರೇಟ್. ಅವರಿಗೆ ನಾನು ಹೇಳುವುದು ದೇವರ ಹತ್ರ ಬೇಡುದಿಷ್ಟೇ, ಅವರ ಕೈಕಾಲಿಗೆ ಸುಖ ಕೊಟ್ಟು ಅವರಿಗೆ ಧೈರ್ಯ ಕೊಡುವಂತ ಒಂದು ಪೇಷಂಟ್ ಅನ್ನು ಅಲ್ಲಿಂದ ಇಲ್ಲಿಗೆ ಎಲ್ಲೋ ಶಿಫ್ಟ್ ಮಾಡ್ಲಿಕ್ಕೆ ನಾವು ಕೇಳ್ತೇವೆ ಅವರಲ್ಲಿ ಅವ್ರ ಸೌಂಡ್ ಎಲ್ಲ, ಅವರಿಗೆ ಒಂದು ಧೈರ್ಯ ಕೊಡಪ್ಪ, ಕೈಕಾಲಿಗೆ ಸುಖ ಕೊಡಪ್ಪ ಅಂತ ನನ್ನದಷ್ಟೇ ನಿತ್ಯನ. ಇವರಿಬ್ಬರು ಕೂಡ ಗ್ರೇಟ್ ಆಗಿ ನಿಮಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಗ. ದೇವರು ನಿಮಗೆ ಒಳ್ಳೆ ಮಾಡ್ಲಿ, ಕೈಕಾಲಿಗೆ ಸುಖ ಕೊಡ್ಲಿ, ಇನ್ನೂ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ನನ್ನ ಒಂದು ಆಶೀರ್ವಾದ. ಇಲ್ಲ ರೇಖಾ ಅವರೇ, ನಿಮ್ಮ ಆಶೀರ್ವಾದ ಯಾವತ್ತೂ ಕೂಡ ಇರುತ್ತೆ. ಯಾಕಂದ್ರೆ ಒಳ್ಳೆ ಮನಸ್ಸಿಂದ ಮಾಡಿದಂತಹ ಆಶೀರ್ವಾದ ಒಳ್ಳೆಯ ಜನರಿಗೆ ಒಳ್ಳೆಯ ಮಾತನ್ನ ಹೇಳಿದ್ರಿ, ಕೈಕಾಲಿಗೆ ಸುಖ ಕೊಡ್ಲಿ ಅನ್ನೋದು ಮತ್ತೆ ಹೇಳ್ತಾ ಇದ್ರೆ. ಯಾಕಂದ್ರೆ ನಿಮ್ಗಳ ಒಂದು ಕೆಲಸ ಏನಿರುತ್ತೋ ಆ ಬಹಳಷ್ಟು ರಿಸ್ಕ್ ತೆಗೆದುಕೊಳ್ಳೋದು. ಮೊನ್ನೆ ತಾನೇ ನಾವೊಂದು ಕಾರ್ಯಕ್ರಮ ಮಾಡಿದಾಗ, ಮೊನ್ನೆ ತಾನೇ ಶಿರ್ವಾದ ಹತ್ರ ಒಂದು ಆಕ್ಸಿಡೆಂಟ್ ಆದಾಗ ಆಂಬುಲೆನ್ಸ್ ಡ್ರೈವರ್ಗಳ ಮೇಲೆ ಬಂದಿರುವಂತಹ ಕೆಲವು ಆರೋಪಗಳ ನಡುವೆ ಅವ್ರು ತೆಗೆದುಕೊಳ್ಳೋದು ರಿಸ್ಕ್ ಕೂಡ ಮ್ಯಾಟರ್ ಆಗುತ್ತೆ. ನಮ್ಗಳಿಗೆ ಗೊತ್ತಿಲ್ಲ, ನಾವು ಮಾತಾಡ್ಬೋದು, ಏನೇ ಮಾತಾಡ್ಬೋದು, ಆದ್ರೆ ಅವರು ಆ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವ ರೀತಿ ಡ್ರೈವ್ ಮಾಡ್ತಾರೆ, ಯಾವ ರೀತಿ ಆ ಒಂದು ಎಕ್ಸಲೇಟರ್ ಮೇಲೆ, ಆ ಒಂದು ಬ್ರೇಕ್ ಮೇಲೆ ಕಾಲಿಟ್ಟು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಅದರ ಮೇಲೆ ನಿಂತಿರುವಂಥದ್ದು ಎಲ್ಲವೂ ಕೂಡ. ಸೊ ಅಷ್ಟು ರಿಸ್ಕ್ ತೆಗೆದುಕೊಳ್ತಾರೆ. ಆ್ಯಂಡ್ ರಿಸ್ಕ್ ತೆಗೆದುಕೊಂಡವರು ಆ್ಯಂಡ್ ಒನ್ ಆಫ್ ದಿ ರಿಯಲ್ ಹೀರೋ ಅಶ್ವಥ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಮಾತನಾಡಬೇಕು. ಆ್ಯಂಡ್ ಬಿಫೋರ್ ದಟ್ ಕುಡಂಜಿ ಕಾಲರ್ ಇಲ್ಲೇ. ಹಲೋ ಸರ್, ನಮಸ್ತೆ. ಹಲೋ
ಅಲ್ಲ ಸರ್, ನಮಸ್ತೆ ನಮಸ್ತೆ ಮೊಹಮ್ಮದ್ ಅವರೇ, ವೇಣೂರಿಂದ. ನಾನು ಎಸ್ ಮೊಹಮ್ಮದ್ ಸರ್. ಎಸ್ ಸರ್, ಗೊತ್ತಾಯ್ತು, ಹೇಳಿ ಸರ್. ಬಹಳ ಒಳ್ಳೆದಾಯ್ತು ಸರ್, ಇದೊಂದು ಕಾರ್ಯಕ್ರಮ ನಾವು ಮಾಡಿದ್ದು. ಹಾ, ಇದು ಬಹು ದೊಡ್ಡ ಕೆಲಸ ಸರ್. ಇದು ರಾಜಕೀಯದವರು ಮಾಡ್ಲಿಕ್ಕಿಲ್ಲ, ಯಾರೂ ಮಾಡ್ಲಿಕ್ಕಿಲ್ಲ. ಅಂತಹ ಅನಿಲ್ ಹಾಗೂ ಅಶ್ವಥನ ನಾನು ಅಭಿನಂದಿಸುತ್ತೇನೆ ಸರ್. ಇಂತಹ ಈ ಕಾಲದಲ್ಲಿ ಇಂತಹ ಜನರು ಇದ್ದಾರಲ್ಲ, ಅದು ನಮ್ಮ ಊರಿನವರು ಬೇರೆ ಊರಿನವರಂತ ಭೇದ ಭಾವ ಮಾಡುವ ಈ ಸಂದರ್ಭದಲ್ಲಿ ಅವರು ಅಷ್ಟು ದೂರ ತನ್ನ ಪ್ರಾಣವನ್ನು ಬದಿಗೊತ್ತಿ ಅವರು ಹೋಗಿದ್ದಾರೆ. ಇದಕ್ಕಾಗಿ ಅವರಿಗೆ ಎಂತ ಪ್ರಶಸ್ತಿ ಕೊಟ್ಟರು ಅವರಿಗೆ ಅದು ಕಡಿಮೆ ಆಗಬಹುದು ಅಂತ ನನ್ನ ಅಭಿಪ್ರಾಯ ಸರ್. ಅದು ಅಲ್ಲದೆ ನಿಮ್ಮ ಇಂತಹ ಕಾರ್ಯಕ್ರಮವನ್ನು ತಾವು ಪ್ರಚಾರ ಮಾಡಿ ಜನರಿಗೆ ಪ್ರಚಾರವನ್ನು ಕೊಟ್ಟ ನಿಮಗೂ ಅಭಿನಂದನೆಗಳು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನಿಲ್ಲ ಸರ್, ಮಾನವೀಯತೆ ಮನುಷ್ಯತ್ವ ಇನ್ನೂ ಕೂಡ ಉಳಿದಿದೆ ಅಂತ ಹೇಳಿದ್ರೆ ಇಂಥವರಿಂದ ಸರ್. ಯಾಕಂದ್ರೆ ಆಗ್ಲೇ ಹೇಳಿದಾಗ ಯಾವುದೇ ರೀತಿಯ ಫ್ರೆಂಡ್ಗಳಲ್ಲ, ಸ್ನೇಹಿತರಲ್ಲ, ಸಂಬಂಧಿಕರು ಕೂಡ ಅಲ್ವೇ ಅಲ್ಲ. ಆದರೂ ಕೂಡ ಇವರುಗಳು ರಿಸ್ಕ್ ಅನ್ನು ತೆಗೆದುಕೊಂಡು ಮಾಡ್ತಾರೆ ಅಂತ ಬಂದಾಗ ಅಲ್ಲಿರುವಂಥದ್ದು ಮಾನವೀಯತೆ, ಇದು ಜನರಿಗೆ, ಬಹಳಷ್ಟು ಜನರಿಗೆ ಇದು ಅರ್ಥ ಆಗಬೇಕು ಅನ್ನೋದು ನನ್ನ ಭಾವನೆ. ಎಸ್ ಸರ್, ಥ್ಯಾಂಕ್ ಯು ಮೊಹಮ್ಮದ್ ಅವರೇ, ವೇಣೂರಿಂದ. ಧನ್ಯವಾದಗಳು, ಧನ್ಯವಾದಗಳು. ಜೊತೆಗೆ ಅಶ್ವಥ್ ಅವರು, ಎಸ್ ಸರ್, ರಿಯಲ್ ಹೀರೋಂದೇ ಪೋನಲ್ಲಿ. ಎಸ್ ಸರ್, ಎಂಚೆತ್ತನ ಆ ಒಂಜಿ ಜರ್ನಿ ಎಂಚೆತ್ತನ ಅಂಡ್ ಎಂಕು ಪಂಡನೆ ಆಂಡ ಬನ್ನಗ ಯಾನು ಬೈದಿನಿ ಯಾರು ಖಾಲಿ ಇಂಚನೆ ಎಂಕ ದಾಲ ಪಂತಿಜೀರ ಎಮರ್ಜೆನ್ಸಿ ದಾಲದ ಎಂಜಿನಾಲ ಪಂತಿಜೀರು ಖಾಲಿ ಪಂತಿರು ಒಂಜಿ ರೆಡ್ ಡ್ರೆಸ್ ಬತ್ತಾನ್ಲೆ ಒಂಜಿ ಡೆಲ್ಲಿ ಪೋರಂಡು ಇಂಕ ಅಡೆ ಬತ್ತದ ಒಂಜಿ ತೂನಗ ಅವಲೇ ಇಂಕ ಒರಾಣೆ ನಾನು ತೂನಗ నేను ಜುಮ್ಮ ಅಂಡ್ ಬರ ಎಂಚ ಕೊನೊಪ್ಪುನು ಆತು ದೂರ ಪೋಡತ ಅಂತ ಆಂಡಲ ಮೇರೆ ಇಪ್ಪನಾಗ ಧೈರ್ಯಡಿ ಯಾನು ಮೇರನ್ನ ಧೈರ್ಯಡು ಮೇರು ಉಲ್ಲೇರತ ಮೇರನ್ನು ಎಂತ ಏಪಲಿ ಮೇರೆ ಧೈರ್ಯಡು ಇತ್ತಿನೇಟು ಯಾನ್ಲ ಪಿದಾಡಿ ಯಾನ್ಲ ಪಿದಣ್ಣೇನು ಅಲ್ತರು ಒಕ್ಕ ಪಿದಣ್ಣೆ ಪೋಯಿನೆ ಸೀದಾ ಅಡೆ ಪೋದು ಏನಾಯ್ತಲ್ಲ ಎಂಕ್ ದಾಲ ಗೊತ್ತಿಜ್ಜಿ ಇಮೇನಂಜಿ ಬದುಕಾವಡೊಂದು ಮಾತ್ರ ಇತ್ತು ಆತೆ ಆಸೆ ಎಂಕ್ ಮಸ್ತ್ ಆಸೆ ಇತ್ತೀನಿ ಆಯ್ನಂಜಿ ಬದುಕಾವಡೆ ಅಡೆ ಪೋಯಿನೇಟ ಏನು ದಾಲ ಆವರ ಬಲ್ಲಿ ನಡು ಸಾದಿಡೆಂದು ಇಂಕೊಂಜಿ ಅವಂಜಿ ಬಾರಿ ಅವನಿಗೆ ಕರೆಕ್ಟ್ ಬೋದು ಮುಟ್ಟದೆ ಅವನಿಗೆ ಎಂಕೊಂಜಿ ಮಸ್ತ್ ಖುಷಿ. ನಿಜ ಸರ್, ನಿಜ. ಇರ ಪಾತೆರ್ನಾಗನೆ ಗೊತ್ತಾಪಣ ಅವನಿಗೆ ಖುಷಿ ಆಯ್ತೊಟ್ಟಿಗೆ ಆಯ್ತು ರಿಸ್ಕ್ ಇಲ್ಲ ಅಂತ. ಆ ಮೇರ್ ನಮ್ಮ ಅನಿಲೇರು ಇರೆಗೆ ಎಂಚ ಗುರ್ತಾ ದುಂಬುಡ್ದಿಂಚ ಗುರ್ತೊಂಡೆ ಎಂಚ ದುಂಬುಡ್ದಿಂಚ ಮಂಡಗ ಯಾನ ಅರೆನಟ್ಟಿಗೆ ಡ್ರೈವರ್ ಅರನ ಬಾವೆರ್ನ ಡ್ರೈವರ್ ಪೂರ ಪೊಂದುಲ್ಲೆ ದುಂಬುಡಿಂಚಲ ಅಂಚದ ಒಟ್ಟಿಗೆ ಗುರ್ತೆತ್ತಿನೇಟ ಅರನ ಗಾಡಿಗೆ ಯಾನ್ ಡ್ರೈವರ್ ಪೊಂದು ಲೆತ್ ಪೇರು ಪೋಪೆ ಅಪಗ ಲೆಪ್ಪನಪ್ಪಗೆ ಯಾನ್ ಪೋಪೆ ಆಂಬುಲೆನ್ಸ್ ಡ್ರೈವ್ ಮಲ್ತೊಂದುಲ್ಲೆ ಮಲ್ತೊಂದುಲ್ಲ ಗೊತ್ತುಂಡಿರೆ ಗೊತ್ತು ಯಾನ್ ಬನ್ನಗ ದುಂಬು ಲಾಯಲನ ಬೆದ್ರ ಅರಣ್ಯ ಇಟ್ಲ ಬೋದಿತ್ತೆ ಮಾರ್ನಾಡದ ಇಟ್ಲ ಬೋದಿತ್ತೆ ಅಂದ ಬೊಕ್ಕ ಮೇರ್ ಮಲ್ತಿವಾಗ ಮೇರನ್ನ ಇಟ್ಲ ಬೋದಿತ್ತೆ ದುಂಬು ಫೋಂದಿತ್ತೆ ಕೊರೋನಾದ ಟೈಮ್ ಪೂರ ಲೆಪ್ಪನಪ್ಪಗೆ ಯಾನ್ ಫೋಂದಿತ್ತೆ ಅರ್ಜೆಂಟ್ ಪೂರ ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಒಂದಿ ಅಂಕ ಈತ ಸೀರಿಯಸ್ ದ ಯಾನ್ ಕೊನ ತಿನ್ನಲ ಇಜ್ಜಿನಿ ಬಿಟ್ಟ ಆಂಡ ಮೊರನಿ ಕೊನೋದು ಯಾನ್ ಈತ ಓಕೆ. ಈ ಆಂಬುಲೆನ್ಸ್ ಗೆ ದುಂಬುಲ ಡ್ರೈವ್ ಮಲ್ತೊಂತಾರ ಇರೆಂಚ ಮಲ್ತೊಂದಿತ್ತೆ. ಓಕೆ, ಒಂದು ಸಡನ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆದ ಪೋಯಿನ ಆ ಟೈಮ್ ಎಂಚೆತ ನಾನು ಜರ್ನಿ ಎಂಚೆತನ್ ಪಲ್ನೆ ಪನಗ ಇರ್ನ ಒಂಜಿ ಡ್ರೈವ್ ಮಾಡೋದು ದಯಪನಗ ಲಾಸ್ಟ್ ಟೈಮ್ ಪಲ್ನಕನೆ ಲಾಸ್ಟ್ ಟೈಮ್ ಒಂಜಿ ಆಕ್ಸಿಡೆಂಟ್ ಆದುಪ್ನ ಟೋಲ್ ಗೇಟ್ ಒಂಜಿ ಆಕ್ಸಿಡೆಂಟ್ ಆದುಪ್ನಾಗ ಆಂಬುಲೆನ್ಸ್ ದ ವಿಚಾರಡ್ ಮಸ್ತ್ ಆರೋಪ ಬತ್ತನ್ ಪನಗ ಬೇಜವಾಬ್ದಾರಿದ ಡ್ರೈವಿಂಗ್ ಮಾಡ್ತದಲ್ಲ, ಬೇಜವಾಬ್ದಾರಿತನ ಡ್ರೈವಿಂಗ್ ಅಂಡ ಆ ಒಂಜಿ ಆರೋಪದ ನಡುಟ್ಲ ಆಂಬುಲೆನ್ಸ್ ಡ್ರೈವರ್ ನಕುಲ ಅವನ್ ಸಮರ್ಥನೆ ಮಾಡ್ತಾರೆ ದಾಯ ಸಮರ್ಥನೆ ಮಾಡ್ತಾರೆ ಪನ್ನಾಗ ನಿಗ್ಲೆ ಗೊತ್ತು ಪುಜಿ ಎಂಕಲ ಪ್ರೆಷರ್ ಏತು ಎಂಕುಲು ರಿಸ್ಕ್ ದೆತ್ತೊಂದು ಪೋಂದು ಪೋನ್ ಎಂಕ್ಲೆ ಗೊತ್ತು ಎಂಕಲ ಒಂಜೇ ಒಂಜಿ ಏ ಮುಪ್ಪುನು ಬದುಕ ಆ ಒಂಜಿ ಕಾರಣ ಬಿಡೋದು ಎತ್ತೆ ರಿಸ್ಕ್ ಇತ್ತನಲ್ಲ ಎಂಕುಲು ಎತ್ತೆ ಒಂದಿತ್ತನ ಎಂಕುಲು ಫಾಸ್ಟ್ ಆದ ಪೋಪ ಪನ್ನ ವಿಚಾರ ಎಂಚೊಪ್ಪುನು ಒಂದು ಎಂಚೆತ್ತನ ಜರ್ನಿ ಪನ್ಪರ ದದಂಪರ ಸರ್ ಯಾನ್ ಜರ್ನಿ ಬನ್ನಾಗ ಎಂಕ್ ಮೇರ್ ಪಾತ್ರ ಎತ್ತಿನೇಟಿ ಯಾನ್ ಆತ್ ಲೆವೆಲ್ ಪೋತೆ ಗಾಡಿ ಬರು ಆಡಲ್ಲ ಎಂಕ್ ಏನೊಂದು ಇತ್ತೀನಿ ಎಂಚ ಪೋಪೆನ ಎಂಚ ಬರ್ಪೆನ ಎಂಕು ಗೊತ್ತಿತ್ತು ಜೈಟ್ ಆಂಡ ಫಸ್ಟಿಗೆ ಏನು ಪೋಪುನ ಡ್ರೈವಿಂಗ್ ಏನು ಬೇತ ಗಾಡಿ ಆಂಡ ಪೋಂದಿತ್ತೆ ಆಂಬುಲೆನ್ಸ್ ಆತ್ ಸ್ಪೀಡ್ ಪೂರ ಪೋಪು ಪಂಡ ಬಾರಿ ಏನು ಕಮ್ಮಿ ಪೋತಿನ ಮಣ್ಣಾಗ ಅಂಡ್ ಆ ಮೊರಂದ ಸ್ಪೀಡ್ ಪನ್ನ ಪೋತಿನ ಮಣ್ಣ ಇಂಕ್ ಮಸ್ತ್ ಉಂದಾವನ ಒಂದು ಓಲಾ ಸಾಕಾಪಿನಂಚಿನ ನಿದ್ರೆ ಬರ್ಪನ ಸಾಕಾಪಿನಂಚಿನ ದಾಲ ಆತಜಿ ಇಂಕ್ ಆಂಡ ಮಾತ್ರ ಏನ ಕಾರ್ ಪೂರ ಬೇನ ಒಂದಿತ್ತಿನ ಆಂಡ ಪಾತ್ರ ನಿಂತಿರು ಬೊಕ್ಕ ಆರು ಕೊಕ್ಕ ಕೊಲ್ಲ ಅವು ಒಂದು ಪೂರ ಕೊರೊಂದಿತ್ತಿರು ಐಟ್ ಅಂತ ಹೋದಿತ್ತು. ಓಕೆ ಓಕೆ, ಇದು ಜರ್ನಿ ಬಂದಾಗ ಇದು ಭಾರಿ ಕಷ್ಟ ಅನ್ಪೇಳಿ ಆಂಬುಲೆನ್ಸ್ ಡ್ರೈವ್ ಬಂದಾಗ ಎಂಚೊಪ್ಪು ನಿಕಲ ಮೆಂಟಾಲಿಟಿ ಎಂಚೊಪ್ಪು ಅವು ಪಲ್ಲೆ ದಯಪಣಕ ಲಾಸ್ಟ್ ಟೈಮ್ ಲಾ ಏನಂಚಿನ ಒಂದು ವಿಚಾರ ಎಂಚೊಪ್ಪು ಮೆಂಟಾಲಿಟಿ ಡ್ರೈವರ್ ನಕಲ ಮೆಂಟಾಲಿಟಿ ಆಂಬುಲೆನ್ಸ್ ಮೆಂಟಲ್ ಮಣ್ಣಗೆ ಎಂಕಲೆಗ್ ದಾಲ ಗೊತ್ತಿಪ್ಪು ಆತು ಸೈಡ್ ಆಂಡ ಅಂಜಿ ನಿಂತ ಮಂಡಗ ಎಂಕಲೆಗ್ ಸೈರನ್ ಒಂಜಿ ಮಂಡೆ ಎಡಿಪುಂಡು ಸೈರನ್ ಉಂಡು ಅಂಚೆ ಬುಡ್ಪೇರಿ ಜನ ಸಾದಿ ಬುರ ಬುಡ್ಪೇರಿ ಎಂಕಲೆಗ್ ಅವು ಮಂಡೆ ಎಡಿಪುಂಡು ಆಂಡ ಬೊಕ್ಕ ಎಂಕಲ ಜರ್ನಿ ಮಂಡ ಮುಖ ಪೋಪುನ ಒಂಜಿ ಎಂಕಲ್ನ ಅವೊಂಜಿ ಕರ್ತವ್ಯ ಅಂಚೆ ಪೋಡೆ ಹಾಪುಂಡು ಸ್ಪೀಡ್ ಕರೆಕ್ಟ್. ಎಸ್ ಸರ್, ಜೊತೆಗೆ 41 ಗಂಟೆ ಒರಿಯೇ ಡ್ರೈವ್ ಮಲ್ದಿನಿ ಮೇರೆ ಒರಿಯೇ ಡ್ರೈವ್ ಮಲ್ದಿನಿ ಒಂತೆ ಮೂಮೆಂಟ್ ಯಾನ್ ಒಂಚೂರು ಸಪೋರ್ಟ್ ಮಲ್ತೆ ಬೊಕ ಎಂಕ್ ಅಂಚಿನ ಸಿಚುವೇಶನ್ ಬುಡ್ದು ಡ್ರೈವ್ ಮಲ್ಪರ ಆಯ್ತು ಬಂಡ ಏನ್ ಪೇಷಂಟ್ ತೋಡು ಮೇರ್ನ ಡ್ರೈವಿಂಗ್ ಸ್ಪೀಡ್ ತೋಡು ಮೇರೆಗ್ ದಾದಾ ನೀರ ದಾದಾಂಡಲ ಬೋರ್ಡಂಡಲ ಓಪನ್ ಮಲ್ತದು ಕೊರೋಡು ಇಂಚಿಡು ಪೇಷಂಟ್ ತೋಡು ಈ ಸಿಚುವೇಶನ್ ಎಂಕ್ ದಾಲ ಮಲ್ಪೆರನೆ ಯಾನ್ ಮೂಮೆಂಟ್ ಆಯ್ಜವು ಯಾನ್ ಮಾತ್ರ ಮೇರೆಗೆ ಆತೆ ಬಂತೀನಿ ಎಂಕ್ಲು ಸ್ಟಾರ್ಟ್ ಮಲ್ತಿನ ಗಾಡಿ ಉಂತಾರೆ ಇಜ್ಜಿ
ಎಂಚಿನಲ್ಲ ಸಿಚುವೇಶನ್ ಬರಡವು ಎಂಕ್ಲು ಹೋದ ఆయన ಖಾಲಿ ಎಂಕ್ಲು ಹೋದ ఆయన ಊರಿಗೆ ಎತ್ತಾವಡು ಉಂತಾದ ಒಂದು ಪಂಡ ಒಂಜಿ ಪೆಟ್ರೋಲ್ ಪಾಡ್ರೆ ಬೊಕ್ಕ ಒಂಜಿ ಫುಡ್ ಕೊರ್ನಾಗ ಈ ಮೂಮೆಂಟ್ ಮಾತ್ರ ಬೊಕ್ಕ ಒಂಜಿ ಎಂಕ್ಲೆ ವಾಶ್ ಅವಲ ಪೆಟ್ರೋಲ್ ಪಾಡ್ನ ಟೈಮ್ ಎಂಕ್ಲ ಆವಡು ಬೇಲೆ ನಡುಟು ಓಲ್ಲ ಉಂತುನ ಸಿಚುವೇಶನ್ ಇತ್ತೀಜಿ ಕೆಲವು ಕಡೆ ಬರ್ಸ ತೆಗೆದಿನಿ ಎಂಕ್ಲು ಅವು ಕಂಟ್ರೋಲ್ ಮಲ್ತದು ಪೋತ ಹೆಚ್ಚು ಯೂರಿನ್ ಪೂರ ಕಂಟ್ರೋಲ್ ಮಲ್ಪೇರಿ ಇಜ್ಜಿ ಪರಿಸ್ಥಿತಿ ಪಂಡ ಯಾನ್ ಆರೇಗ್ಲ ಬಂತೆ ಏನಲ್ಲ ಆವಾಡು ಎಂಕ್ಲೆಗೆ ఆయన ಮಾತ್ರ ಬದುಕೋಡು ಎಂಕ್ಲು ಬೇತೆ ದಾಲ ತಿಂಕೆ ಮಲ್ಪುನ್ ಬಿಡ್ತಿ ఆయన ಫಸ್ಟ್ಗೆ ಬಂತಾರೆ ಗಾಡಿ ಹಿಡ್ಪುನ ಕರೆಕ್ಟ್ ಧೈರ್ಯ ಕೊರೊಂದಿತ್ತಾರೆ ಆರೇಗ್ಲ ಕೊರೊಂದಿತ್ತೆ ಪ್ಲಸ್ ಅವ್ರನ್ನ ಪಪ್ಪಗಲ ಪೊನೊಂದಿತ್ತೆ ದಾಲ ಪೋಡೊಡ್ತಿ ದೇವ್ರದ ಇಟ್ಟು ದಾಲ ಆಪುಜಿ ಪಂಡ ಆರೆ ಗಡಿ ಗಡಿ ಆರೇನ್ ಮಗನ್ ತೂನಾಗ ಯಾನ್ ಗಡಿ ಗಡಿ ಆರೇನ್ ಪಿರ ತೂಂದು ಪಾತಿರೋದಿತ್ತೆ ಆರಪ್ಪಗ ಮಸ್ತ್ ಬುಲ್ಪುನ ಸಿಚುವೇಶನ್ ಇಡ್ಲ ಬತ್ತೀರ ನನ್ನ ಫ್ರೆಂಡ್ ಆರೆ ಒಂಚೂರು ನಿದ್ರೆ ಬಂದಾಗ ಜತ್ತೇರು ಐಟ್ ಜಪ್ಪುನ ಆತ ಪ್ಲೇಸ್ ಇಜ್ಜಿ ಅಂಡಲ ಜತ್ತೇರು ಮೇರ್ ಏತು ಪಂಡಲ ಒಂಚೂರು ರೆಸ್ಟ್ ಮಲ್ಪಲೆ ಪಂಡಲ ಅರ್ಪ ಜಪ್ಪುನ ಪರಿಸ್ಥಿತಿ ಅರಿತಿಜರ್ ಗಡಿ ಗಡಿ ಅನ್ಪನೊಂದಿತ್ತೆ ಎಂಕ ಈರು ಧೈರ್ಯ ಕೊರ್ತಾರೆ ಕೊನೋಡ ಅಂದ್ ಇತ್ತೆ ಯಾನ್ ಈರೇ ಧೈರ್ಯ ಕೊರೊಂದಿಲ್ಲ ಈರ್ನ ಮಗಕ್ಕೆ ದಾಲ ಆಪಿಜಿ ಎಂಕ್ಲು ಎತ್ತಾವ ಅವು ದೇವರಿಂದ ಏಟಾವ ಪಂತಿನ ಪಾತೆರ ಅಡೆ ಮುಟ್ಟ ಆರ್ ಲಕ್ಕನಾಗಲ ಅಂಚಿನ ತಿರ್ತಿ ಜಪ್ಪುನಾಗಲ ಪಂಡೆ ಅವು ಪಂದ ಸುಖ ಅವು ಪಾತೆರೆ ಇಜ್ಜಿ ಸರ್ ಆ ಮೂಮೆಂಟ್ ಎಂಕ್ಲು ಪೋತ ಮೊಕ ಎಂಕ್ಲೆಗೆ ಯಾನ್ ಈತೆ ಪನ್ಪುನು ಎಂಕ್ಲೆ ನಮ್ ಇತ್ತನ ಎಂಕ್ಲೆಗೆ ನಂಬಿಕೆ ಇತ್ತು ಇಪ್ಪೋಡು ಎಂಕ್ಲೆ ಅವು ಇತ್ತಂಡು ಬೊಕ ದೇವರ್ನ ಒಂಜಿ ಆಶೀರ್ವಾದ ಬೋಡೆ ಬೊಕ ಹಿರಿಯರ್ ನಕ್ಲೆ ಯಾನ್ ಪನ್ಪು ಒಯ್ಕಲ ಎಡ್ಡೆ ಬೇಲೆಗೆ ಹಿರಿಯರ್ ನಕ್ಲ ಖಂಡಿತ ಆಶೀರ್ವಾದ ಇಪ್ಪುಂಡು ಸರ್ ನಮ್ಮ ಅವು ಅವೇನ್ ದಿವನುಡು ಬೊಕ ಎಂಕ್ಲೆಗೆ ದೇವರ ಕೈ ಬುಡ್ತಿನೇ ಇಜ್ಜಿ ಬೊಕ ಮೇರೆಗ್ಲ ಪಂಡೆ ಮಧ್ಯಪ್ರದೇಶ ಪೋನಾಗ ಅಂಚ ಸಿಚುವೇಶನ್ ಬಂದಾಗ ಇತ್ತಿನ ದೇವರನ್ನ ಪೂರ ನೆನ್ಪುದತ್ತೆ ಹೊರ ಮೇರೆಗ್ಲ ಬಂಡೆ ಈರ್ ನಂಬುನ ದೇವರು ಈರ್ ನಂಬುಲೆ ದಾಪಂಡ ಐಟ್ ಯಾನ್ ಕ್ರಿಶ್ಚಿಯನ್ ಮೇರೆ ಹಿಂದೂ ಪೇಷಂಟ್ ಮುಸ್ಲಿಂ ಮೂಜಿ ಜನ ಎಲ್ಲ ಇತ್ತೇರು ಮೂಜಿ ಜನ ತಲ ದೇವರನ್ನ ನೆನ್ಪುದತ್ತೆ ಒಂಜಿ ಎಂಕ್ಲೇನ್ ಎತ್ತಾಲೆ ಎಂಕ್ಲೆ ನಂಬಿಕೆ ಇತ್ತೇನೆ ದೇವರ ಕೈ ಬಿಡ್ಪುಜಿ ಆ ಮೂಮೆಂಟೆಡ್ ಎಂಕ್ಲೇನ್ ಎತ್ತದ ಎಂಕ್ ಇತ್ತೆ ಕಾಂಡೆಲ್ ಹಾಕ್ಲ ಫೋನ್ ಬತ್ತನ ಅನಿಲ್ ಬಾಯ್ ಓ ಸೈ ಓರೆ ಸಿರ್ಫ್ ಆಪ್ಕೋ ವಜಹ ಸೆ ಈ ನಡುಟು ಡಾಕ್ಟರ್ನಲ್ಲ ಪಾತೆರ ರಕ್ಲು ಪಾತೆರೊಂದು ಇಜ್ಜೇರು ದಾಪಂಡ ಐತೆ ಬೆದ್ರಾಡ್ದು ಎಂಕ್ಲು ಎತ್ತೋ ಪೇಷಂಟನು ವಾ ಗಲಿಗಡ್ಲು ಫೋನ್ ಬತ್ತನಲ್ಲ ಎಂಕ್ಲು 1 ಗಂಟೆ ಆವಡು 2 ಗಂಟೆ ಲಕ್ಕದು ಪೋಪ ಆ ಹಾಸ್ಪಿಟಲ್ ಹಿಡ್ದು ನನವರೇ ಹಾಸ್ಪಿಟಲ್ ಹಿಡು ಲೆತ್ತಂಪೋಡಂದು ಆ ನಡು ಟಿಪ್ಪುನ ಅವ್ ರಿಸ್ಕ್ ಅವ ಎಂಕ್ಲ ನಮಿತ್ತು ಮಾತ್ರ ಇದು ಇರ್ ಪಂಡರ್ ಮಸ್ತ್ ಡ್ರೈವರ್ ಆಂಬುಲೆನ್ಸ್ ದಮ್ಮಿತ್ತ ಅಪವಾದನೆ ಮಲ್ಪೋರ ಅಂತ ಪನ್ಪೇರ್ ಯಾನ್ ಒತ್ತುನಿವೆ ಸರ್ ಅವು ರಿಸ್ಕ್ ಏರ್ ದೆತ್ತುನಿವೇರು ಸರ್ ಅವು ದೆತ್ತುನ್ ಎಂಕ್ಲು ಮಾತ್ರ ಇದು 1 ಗಂಟೆ 2 ಗಂಟೆ ಎಡ್ಡೆ ನಿದ್ರೆ ಡಿಪ್ಪುನಾಗ ಅವರಿಗೆ ಲಕ್ಕ ಅಡಿಗೆ ಸರ್ ಎಂಕ್ಲು ಒಂಜಿ ಕಾಲ್ ಎಂಕ್ಲು ಬತ್ತಿ ಕೂಡ್ಲೆ ಎಂಕ್ಲು ಲಕ್ಕೊಡೆ ವಾ ಸಿಚುವೇಶನ್ ಇರ್ತಿಲ್ಲ ಎಂಕ್ಲು ಲಕ್ಕದು ಪೋತ ಅಂಚನೆ ಕೆಲವೆರಡು ದಾಲ ಇಜ್ಜಂದನಲ್ಲ ಇನಿ ಮುಟ್ಟ ಎಂಕ್ಲಾಡ ಹಾಕ್ಲ ಕೇಂದ್ರ ಪೋತಿಜ ಅಣಲ ಸೈ ಆ ಜಾಗಡ್ದು ನನೊಂಜಿ ಜಾಗಡ್ ಎಂಕ್ಲು ಹಾಕ್ಲೇನ್ ಎತ್ತಾದ ಎಂಕ್ಲೆ ಆತೆ ಖುಷಿ ಯಾನ್ ಆಸ್ಪತ್ರೆ ಸರ್ ಯಾನ್ ಕಾಂಡಿಡ್ದ ಆಸ್ಪತ್ರೆ ಇಪ್ಪುನ ಅಂದನಲ್ಲ ಇತ್ತೆ ಎಂಕದಲ್ಲ ಅವಲ್ದಾಲ ಅಂಚ ತಿಕ್ಕುನ ಅಂದ ಯಾನ್ ಇಪ್ಪುನು ಕೆಲವರು ನಡಪೆರ ಆಪಿಜಿ ಕೆಲವು ವೀಲ್ ಚೇರ್ ಬೋರ್ಡು ಕೆಲವರು ಟ್ರಾಲಿ ಬೋರ್ಡು ಒಂದೇ ಎನ್ನ ಬೇಲೆ ಎನ್ಕ ಅವು ದಾದನ ಎನ್ನ ಅವ ಅಮ್ಮನ ಆಶೀರ್ವಾದ ಇಪ್ಪೋಡು ನನವರೇನ ಸೇವೆ ಮಲ್ಪುನ ಯಾನ್ ಅವೆ ಮಲ್ತೊಂದಿಲ್ಲ ಇತ್ತೆ ಇನಿ ಕಾಂಡೆಲ್ಲ ಅಂಚಾನೆ ಮುರಣಿಲ್ಲ ಅಂಚಾನೆ ಪೇಷಂಟ್ ಒಂಜಿ 7 ಗಂಟೆ ಕಾಲ್ ಬರ್ತೇನೆ ಎಂಕ್ ರಾತ್ರಿ ಇಂಚಿ ಮುಲ್ತು ಹೊಡ್ದು ಕುಡ್ಲಾ ಕುಣಾರು ಉಂಡ ಅಂತ ಕುಡ್ಲಾ ಬುಡ್ದು ಬತ್ತ ಪಿರ ಬಂದಾಗ ಎಡಪೋದವ್ ಬಂದಾಗ ಸಡನ್ ಒಂಜಿ 4-5 ಜನ ಸೆಲ್ಯೂಟ್ ಹಾಕಿರು ಯಾನ್ ಅವು ಏನ ಅಂದ್ ಬೈಕ್ ಮಂಡೆ ಪೋಯ್ಜಿ ಯಾನ್ ಪಂಡವಲ್ಲ ಪರ್ದು ದಾದ ಬೊಕ್ಕ ಎದುರು ಮೀಜಾರ್ ಬಂದಾಗ ಎನ್ನ ಗೆಸ್ ಬರ್ತೇನೆ ಎಂಕ್ ಅವು ಮುರಾಣಿ ಜೀವ ಉರಿಪಾಯಿನಕ್ ಆಂಬುಲೆನ್ಸ್ ಕೊರ್ತಿನ ಸೆಲ್ಯೂಟ್ ಅಂತ ಇಂಚಿನ ಜನಕ್ಲೆಲ್ಲ ಕೆಲವರು ಉಲ್ಲೇರ್ ಸರ್ ಎಂಕ್ ಮಸ್ತ್ ಖುಷಿ ಆಪುಂಡು ಆಕ್ಲೆಡ್ದು ಧೈರ್ಯ ಎಂಕ್ಲೆ ಬೊಕ್ಕ ಅಪೋದನೆ ಪಾಡ್ನ ಮಸ್ತ್ ತಪ್ಪು ಒಂದು ಈ ರೀತಿ ಇನ್ನೇ ಒಂಜಿ ಟೈಟ್ಲ್ ಕೊರ್ತಾರೆ ಆಂಬುಲೆನ್ಸ್ ಹೀರೋ ಅಂತ ಆಂಬುಲೆನ್ಸ್ ಹೀರೋ ಅವು ಎಂಕ್ಲೆ ಇರುವೆರೆ ಗತ್ತು ಸರ್ ಇನ್ನೇ ಆಂಬುಲೆನ್ಸ್ ಇತ್ತಿನ ಮಾತೆರೆಗಲ ಎಂಕ್ಲು ಈ ಪುದಾರನ್ನು ಬಾಟುವ ದಾಪಂಡ ಒಂದು ಮಾತೆರೆಗಲ ತಿಕ್ಕುಜಿ ಸರ್ ದಾಯಪಡ ಆಂಬುಲೆನ್ಸ್ ಹೀರೋಸ್ ಪಂಡ ದಾಯಿ ಟೈಟಲ್ ಕೊಡ್ತಿರೋ ರೀಸನ್ ನಾವೇ ಲಾಸ್ಟ್ ಟೈಮ್ ಆಂಬುಲೆನ್ಸ್ ಹಿಡಿದು ಒಂಜಿ ಟೋಲ್ ಗೇಟೆಡ್ ಆಯ್ನ ಆಕ್ಸಿಡೆಂಟ್ ಮಾತಾಡಲ್ಲ ಅಪವಾದ ಸಿಚುವೇಶನ್ ಅಲ್ಲ ಆ ಮೂಮೆಂಟ್ ಕರೆಕ್ಟ್ ನಮ್ಮ ಏರ್ಲ ಅರ್ಥ ಮಲ್ತೊಂದಿದ್ದೆ ಸರ್ ಅಪವಾದನೆ ಮಲ್ಪರೆ ಯಾನ್ ಏನಲ್ಲ ಪನ್ಪೆ ಸರ್ ಆ ಬುಡಬೋಡು ದಾದ ಆತನ ಆ ಸಿಚುವೇಶನ್ ಅವಳು ಟೋಲ್ ಗೇಟ್ ಆಗ ಓಪನ್ ಇತ್ತುಂಡ ಸೈರಾನ್ ಈತ್ ಸ್ಪೀಡ್ ಬಂದಾಗ ಕಂಟ್ರೋಲ್ ಎಂಚ ದೀಪುನು ಸರ್ ಒಂಜಿ ಸೆಕೆಂಡ್ ಬರ್ಸ ಇತ್ತುಂಡು ಬೊಕ ಎದುರುಡು ಪೆತ್ತ ಒಂಜಿ ಇತ್ತುಂಡು ಅವ್ರು ಅವು ಜನಕ್ಲು ಏರ್ಲ ಮಲ್ಪುಜರು ಇತ್ತ ಅಪಾದನೆ ಆಯ್ನ ಮಿತ್ತು ಪಾಡಿರ ಆಣಲ ಆಗ್ಲ ಎತ್ತು ರಿಸ್ಕ್ ಇತ್ತುಂಡು ಆ ಜೀವ ಉರಿಪಾರ ಅಂದ್ ಪನ್ಪುನಕ್ ಮಾತ್ರ ಆರು ಟ್ರೈ ಮಲ್ತೀನಿ ಕೆಲವರು ಪಂಡಿರ ಪರ್ದ್ ಡ್ರೈವ್ ಮಲ್ತೀರಿ ಆಂಬುಲೆನ್ಸ್ ದಾಗ್ಲು ಏಪಲ್ ಆ ಸೀಟ್ ಹಿಡು ಕುಲ್ಲೋಡು ಅಡಂದಲ್ಲ ಆತೆ ಮೀಟರ್ ಬೋರ್ಡು ಸರ್ ಕರೆಕ್ಟ್ ಆತು ಸುಲಭುಡು ಕುಲ್ಲೇರಲ್ಲ ಆಪುಜಿ ಒಂದೇ ಘಟನೆ ಎಂಕಲು ಕೊನತಿನ ನನವರೇ ಕುಲ್ಲೇರ ಆಯ್ಜವು ದಾಪಂಡ ಆತ್ ಆಯ್ನ ಜೀವ ಪೋತುನಲ್ಲ ಇನ್ನು ಏನ ಬಂತುವೇರು ಸರ್ ಕರೆಕ್ಟ್ ಅವೇನೇ ರಿವರ್ಸ್ ತುವಿಲೆ ಸರ್ ಇತ್ತು ಎಂಕ್ಲು ಜೀವ ರೂಪದ ಮಾತ ಜನಕ್ಲು ಎಂಕ್ಲೆಗು ಗುಡ್ ವಿಶಸ್ ಕೊರ್ಪೇರು ಅವು ಎಂಕ್ಲೆಗೆ ಭಾರಿ ಆಶೀರ್ವಾದನೆ ಅವೇ ಎಂಕ್ಲು ಎನ್ನು ನಾವು ಮಧ್ಯಪ್ರದೇಶ ಎತ್ತಿನಾಗ ಅಂಚಿನದಲ್ಲ ಒಂಜಿ ಸಮಸ್ಯೆ ಆದಿತ್ತಂಡ ಎಂಕ್ಲು ಇನ್ನು ಬೆದ್ರ ಮೋಣೆ ತೊಜಪೇರಲ್ಲ ಇತ್ತೀಜಿ
ಅಣ್ಣಲ್ಲ ದೇವನ್ ಪನ್ ನೀನು Risk ಮಸ್ತ್ ರಿಸ್ಕ್ ಇತ್ತು ಸರ್ ಮಸ್ತ್ ಬಂಡ ತಿಕ್ಕಿನಾಕ್ಲು ಆತೆ ಪನ್ಪುನ್ ಯಾನ್ ಬೊಕ್ಕ ಒಂಜಿ ಬೈನ ಪಂಡ ನಡು ಸಾದಿಡಿ ಇಂಕ ಓಲಾಂಡಲ ಮೊಬೈಲ್ ಮುಟ್ಟುನ ಚಾನ್ಸ್ ತಿಕ್ಕಣ ಯಾನ್ ಮಾತ ವಾಟ್ಸಾಪ್ ಉಡ್ಲ ಆವಡು ಫೇಸ್ಬುಕ್ ಉಡ್ಲ ಆವಡು ಎನ್ನ ಏತ್ ಫ್ರೆಂಡ್ ಸರ್ಕಲ್ ಉಂಡು ಚರ್ಚಿದ ಗುರುಕುಲೆಗ್ಲ ಫೋನ್ ಮಲ್ತು ಬಂಡೆ ಆರೆಗೋಸ್ಕರ ನಟೋಲ್ಲೆ ಎಂಕ್ಲೆಗತ್ತ ಆರ್ನ ಒಂಜಿ ಜೀವ ಅಡೆ ಎತ್ತುನ್ ಮುಟ್ಟ ತಾಲ ಆವಂದಿಲ್ಲ ಕಾವಡ್ ಬಂಡು ಮಸ್ತ್ ಜನ ಪ್ರಯ ಮಲ್ತಿರೆ ಅಕ್ಲೆಗ್ಲೆ ಯಾನ್ ಥ್ಯಾಂಕ್ಸ್ ಬನ್ಪೆ ಮಸ್ತ್ ಜನ ದಾಲಾಪಜಿ ಧೈರ್ಯ ಎಲ್ಲ ಕೊಡ್ತಾರೆ ಸರ್. ಓಕೆ 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 ಬ್ಯೂಟಿಫುಲ್ ಸರ್. ದಾದ ಪಂಡ್ರೆ ಇಂಡ ವರ್ಡ್ಸ್ ಇಜ್ಜಿ ಅಂಡ್ ಬ್ಯೂಟಿಫುಲ್ ನಿಜವಾದ್ಲ ನಿಕುಲು ಮಲ್ತಿನ ಬೇಲೆ ದೇವ್ರ ಮೆಚ್ಚುರು ಅಂಡ್ ಒಂಜಿ ಪಂಡರ್ ಪಪ್ಪಮ್ಮ ಇಜ್ಜಿ ಪಂಡ ಅಂಡ ಪಪ್ಪಮ್ಮ ಇರೆನ್ ತೋಂದುಲೆರ್ ಇದು ಮಲ್ಪುನ ಈ ಬೇಲೆಗೆ ಆರ್ನ ಆಶೀರ್ವಾದ ಯಪ್ಪಗ್ಲು ದಯಪನಗ ಆ ಒಂಜಿ ಹಸನೇರ್ನ ಪಪ್ಪ ಬುಲ್ತಿರ ಪಂದ ಅರ್ನ ಕಣ್ಣೀರಿಗೆ ಬೆಲೆ ಕೊಡ್ದು ಈ ರಿಸ್ಕ್ ದೆ ತೊಂಡ ನೀನ್ ಇರ್ನ ಪಪ್ಪಮ್ಮ ತೂಪ್ತೆ ಖಂಡಿತ ಆಶೀರ್ವಾದ ಯಪ್ಪಗ್ಲು ಪುಡಿ ನಮಿತ್ ಅಂಡ್ ಬಾರಿ ಖುಷಿ ಅಂಡ್ ಎಸ್ ಕುಡಂಜಿ ಕಾಲರ್ ಲೇರ. ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ನಾನು ಸುಧಾ ಅಂತ ಹೇಳಿ ಸುಧಾ ಅವರು ಬಳಲ್ಬಾಗಿಯಿಂದ ಮಾತಾಡುದು. ನಮಸ್ತೆ ಸುಧಾ ಅವರೇ, ಮಾತಾಡಿ ಮೇಡಮ್. ಸರ್, ಆಂಬ್ಯುಲೆನ್ಸ್ ಹೀರೋಗಳಿಗೆ ನನ್ನ ಫಸ್ಟ್ ನಾನು ಸೆಲ್ಯೂಟ್ ಕಲಿಸ್ತಾ ಇದ್ದೇನೆ. ಈ ಆಂಬ್ಯುಲೆನ್ಸ್ ಇವರು ಡ್ರೈವರ್ಸ್ ಎಲ್ಲ ಪೈಲಟ್ ಅಂತ ಹೇಳ್ತಾರೆ. ಇದನ್ನು ಮಾತನ್ನು ಅವರು ಸಾಬೀತುಪಡಿಸಿದ್ರು. ಯಾಕೆಂದ್ರೆ ಅಷ್ಟು ವೇಗದಲ್ಲಿ ಹೋಗ್ಬೇಕಾದ್ರೆ ಯಾವ ವೆಹಿಕಲ್ ಅನ್ನು ಕೂಡ ಲೆಕ್ಕಿಸದೆ ಅವರು ಯಾವುದೇ ಅನಾಹುತ ಆಗದೆ ಜಾಗ್ರತೆಯಿಂದ ಅಷ್ಟು ಕೊಂಡೋಗ್ಬೇಕಾದ್ರೆ ಅದು ವಿಮಾನದಷ್ಟೇ ಸ್ಪೀಡ್ ಹೋಗ್ಬೇಕು ವಿನಃ ಇಲ್ಲದಿದ್ರೆ ಅಷ್ಟು ದೂರ ಯುಪಿಗೆ ಅವರು 41 ಗಂಟೆಯಲ್ಲಿ ತಲುಪಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಸರ್. ಬಹಳ ಖುಷಿ ಆಯ್ತು ನನ್ಗೆ ಅವರ ಆ ಒಂದು ಧೈರ್ಯ ಮತ್ತು ಆ ಒಂದು ಪರಿಶ್ರಮ ಬಹಳ ಖುಷಿ ಆಯ್ತು ನಂಗೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಈ ಮಾನವೀಯತೆ ಮೆರಿಬೇಕಾದ್ರೆ ಅಲ್ಲಿ ಯಾವ ಧರ್ಮ ಕೂಡ ಬರುದಿಲ್ಲ. ಅದಕ್ಕೆ ಇವರೇ ಈ ಹುಡುಗರೇ ಸಾಕ್ಷಿ. ಬಹಳ ಖುಷಿ ಆಯ್ತು ನನ್ಗೆ. ದೇವರ ಹಾಗೆ ಅವರನ್ನ ಇಟ್ಟುಕೊಳ್ಳಿ. ಅವರಿಗೆ ಒಂದು ವೇಳೆಗೆ ಆ ಜರ್ನಿಯಲ್ಲಿ ಏನಾದ್ರೂ ಆ ಹುಡುಗನಿಗೆ ಅವಘಡ ಆಗ್ತಿದ್ರೆ ಅದರ ಅಪವಾದ ಹುಡುಗರಿಗೆ ಖಂಡಿತ ಬೀಳ್ತಿತ್ತು. ಅದು ಅವರಿಂದ ತಪ್ಪಾಗದಿದ್ರು ಖಂಡಿತ ಅವರಿಗೆ ಅಪವಾದ ಅದು ಬೀಳ್ತಿತ್ತು. ಆದ್ರೆ ದೇವರು ಕೂಡ ಅವರನ್ನು ಅವರ ಪರಿಶ್ರಮವನ್ನು ಮೆಚ್ಚಿ ಅವರನ್ನೂ ರಕ್ಷಿಸಿದ್ರು, ಆ ಪೇಷಂಟ್ ಅನ್ನು ರಕ್ಷಿಸಿ ಬಹಳ ಉತ್ತಮ ರೀತಿಯಲ್ಲಿ ತಲುಪುವಂತ ಒಂದು ಕೆಲಸ ಆಯ್ತು ಅಲ್ಲಿ. ಯಾವಾಗಲೂ ಇಂತ ಒಂದು ದೇಶ ಸೇವೆಯನ್ನು ಮರೀಲಿಕ್ಕಿಲ್ಲ ಸರ್. ಅವ್ರಿಗಿಬ್ಬರಿಗೂ ನಾನು ಆಶೀರ್ವಾದ ಮಾಡ್ತಾ ಇರ್ತೇನೆ ಯಾವಾಗ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಎಸ್ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಮೇಡಮ್ ನಮಸ್ತೆ ಮೇಡಮ್. ತಮ್ಮ ಹೆಸರು? ಎಸ್ ಮೇಡಮ್, ತಮ್ಮ ಹೆಸರಲ್ಲಿಂದ ಮೇಡಮ್? ಆಶಾ ಬೆದ್ರಾಡ್ ಪಾತ್ರೆ ಮೇಡಮ್. ನಮಸ್ತೆ ಶುಭ ಹಾರೈಸೋಂದಿಲ್ಲ. ನಮ್ಮ ಜಾತಿ ಬಂದು ಬೊಬ್ಬೆ ಮಾಡುವ ಸರ್. ಒಂದು ಮಾನವೀಯತೆ ಮೇಲೆ ಬಂದಿರತ್ತೆ. ನಿಜ ಬಾರಿ ಎಡ್ಡೆ ಬೇಲೆ ಮಾಡ್ತಾರೆ ನಿಕ್ಲ ನಮ್ಮ ಕುದ್ಲಿ ಜೀವ ಕೊರ್ರಾಪು ಜಾಂಡ ಪೋಪುನ ಜೀವನ ಒಳಿಪವಲತ್ತಿ ಬಾರಿ ಎಡ್ಡೆ ಬೇಲೆ. ನಿಜ ಬಾರಿ ಎಡ್ಡೆ ಪಾತ್ರ ಸರ್, ಬಾರಿ ಎಡ್ಡೆ ಪಾತ್ರ ಮೇಡಮ್. ಒಂದೇನು ಪುರದು ನಮ್ಮ ಜಾತಿ ಧರ್ಮ ಮುಖ್ಯ ಆಗ್ತದೆ, ಮಾನವೀಯತೆ ಮುಖ್ಯ ಅದೇ. ನಿಜ ಪಾತ್ರ ಅಜ್ಜ ಮಲ್ಪಲೆ ಎಮ್ಮೆಲ್ಲ ನಮಗ್ ಸಾಧಿ ಗೊತ್ತು ಕೊಡ್ತೀವಿ ಇಜ್ಜ ನಾವು ಪುರ ನಮ್ಮೂರನ್ನೇ ಸರ್ ಒಂದು ಪಂದು. ಕರೆಕ್ಟ್ ನಿಜ ಮೇಡಮ್, ನಿಜ. ನನ್ನೆಲ್ಲ ಇಂಚಿನ ಅಕ್ಲೆ ಎಡ್ಡೆ ಬೇಲೆ ಆವಾಡ ನಿಕ್ಕಲು ನೆನ್ ಪುರ ಸೋಜಪಾದ ಜನಕ್ಕೆ ಪ್ರಸಾರ ಮಾಡ್ಕೊಂಡಿಪ್ಪಲೆ ಬಂದಿದ್ದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಶಾ ಮೇಡಮ್, ಥ್ಯಾಂಕ್ ಯು. ಅದೇ ರೀತಿ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್, ಈಗ ಈ ಒಂದು ಆಂಬ್ಯುಲೆನ್ಸ್ ನಲ್ಲಿ ಹೋಗಿರುವಂತದ್ದು ಒಬ್ರು ಡ್ರೈವರ್, ತಾವು ಮಾಲಕರು, ಜೊತೆಗೆ ಹಸನ್ ಅವರ ತಂದೆ, ಜೊತೆಗೆ ಹಸನ್ ಅವರೊಬ್ರು ಫ್ರೆಂಡ್ ಇದ್ರು, ಮತ್ತೆ ಹಸನ್ ಅವರಿದ್ರು. ಇದು ಕೋಮದಲ್ಲಿರುವಂತಹ ಪೇಷಂಟ್ ಅಂತ ಬಂದಾಗ ಅವರಿಗೆ ಒಂದು ಆಮ್ಲಜನಕದ ಜಾಡಿಯನ್ನು ಕೊಡ್ತಾರೆ. ಮತ್ತೆ ಏನೆಲ್ಲ ಇತ್ತು, ಯಾವ ರೀತಿ ಹೋಗ್ಲಿಕ್ಕಿತ್ತು, ಮತ್ತೆ ನಿಮ್ಮ ಊಟ ನಿದ್ರೆ ಈ ಕಥೆಗಳು ಏನು ಅನ್ನುವಂಥದ್ದು? ಊಟ ನಾವು ತಿಂಕೆ ಮಾಡ್ಲಿಲ್ಲ, ಊಟವೇ ಮಾಡಿಲ್ಲ. ಊಟ ಮಾಡಿದೆ ಅಂದ್ರೆ ಆ ಮೂಮೆಂಟ್ ಅಲ್ಲಿ ಎಲ್ಲಾದ್ರೂ ನಮ್ಮ ಪೆಟ್ರೋಲ್ ಪಂಪ ಇಲ್ಲ ಅವನಿಗೆ ಫುಡ್ ಕೊಡುವಾಗ ಹತ್ತಿರದಲ್ಲಿ ಏನಾದ್ರು ಕ್ಯಾಂಟೀನ್ ಗಿಂಟೆ ಏನಾದ್ರು ಸಿಕ್ಕಿದ್ರೆ ಆ ಮೂಮೆಂಟ್ ಅಲ್ಲಿ ಸಿಕ್ಕಿದ್ರೆ ಮಾತ್ರ, ಇಲ್ಲಾದ್ರೆ ಇವರಿಗೆ ಒಂದು ಬಾಟ್ಲು ನೀರು, ಕೋಕೋ ಕೋಲಾ. ಇವ್ರು ಹೇಳ್ತಿದ್ರು ನನಗೆ ಒಂದು ಕೋಕೋ ಕೋಲಾ ಬೇಕು, ಯಾಕಂದ್ರೆ ಆ ಕೋಕೋ ಕೋಲಾ ಕುಡಿದ್ರೆ ಅವನಿಗೆ ನಿದ್ದೆ ಬರುದಿಲ್ಲ ಅಂತ ಅವನು ಹೇಳ್ದ. ನಾನು ಅದು ಎಲ್ಲಿ ಸಿಗ್ತದೆ ಅರ್ಧ ಲೀಟರ್ ತಂದು ಆ ಮೂಮೆಂಟ್ ಅಲ್ಲಿ ಇಡ್ತಿದ್ದೆ. ನನಗೆ ಊಟದ್ದು ನಾವು ತಿಂಕೆ ಮಾಡಲಿಲ್ಲ. ಅವ್ರಿಗೂ ಅಷ್ಟೇ ಹೇಳಿದ್ದೆ, ನಾನು ಊಟ ಅಂತ ತಿನ್ನೋಕೆ ನಮ್ಮ ಹತ್ರ ಟೈಮ್ ಇಲ್ಲ, ನಮ್ಗೆ ರೀಚ್ ಆಗ್ಬೇಕು. ಅವ್ರು ಹೇಳಿದ್ರು ಓಕೆ ಬಾಯ್, ಓಕೆ ಅಮ್ಕೋ ಖಾನಾ ನೈ ಮಾಂಗ್ತಾ. ಎಲ್ಲಾದ್ರೂ ಸಿಕ್ಕಿದ್ರೆ ಆ ಮೂಮೆಂಟ್ ಅಲ್ಲಿ ಅವ್ರು ಓಡಿ ತಗೊಂಡ್ಬರ್ತಿದ್ರು. ಮತ್ತೆ ಫುಡ್ ಇದ್ದು ನಾವು ಅದನ್ನು ಗೆಸ್ಸೇ ಮಾಡಲಿಲ್ಲ.
ಓಕೆ 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 ಆ ತರ ಹೋಗಿದೆ. ಓಕೆ, ಇದು ಈ ಪೇಷಂಟ್ ಆಮ್ಲಜನಕದ ಜಾಡಿ ಬತ್ತೊಂದು ಪೇಷಂಟ್ ಸಿಚುವೇಶನ್ ಇಂಚಿನ ಅವೇನೆಂಚ ಮ್ಯಾನೇಜ್ ಮಾಡೋದು ದಮ್ಮಡ ಕೋಮಡ ಉಪನಂಚಿನ ಪೇಷಂಟ್ ಬ್ರೀತಿಂಗ್ ಪ್ರಾಬ್ಲಮ್ ಲ ಸಡನ್ಲಿ ಬತ್ತನ್ ಬಂಡಾರ ಅವೆಂಚ ಬ್ರೀತಿಂಗ್ ಪ್ರಾಬ್ಲಮ್ ಪಂಡ ಇತ್ತೆ ಮುಲ್ತೂರ್ದು ನಮ್ಮ ಪಿದ್ದಣ್ಣಾಗ ನಾರ್ಮಲ್ ಕಂಡೀಷನ್ ಇತ್ತೆ. ನಡುಟು ಪೋನಾಗ ಕೆಲವೇ ರೋಡ್ ಸರಿ ಇಜ್ಜಂದೆ ಆಗ ಒಂಚೂರು ಸಮಸ್ಯೆ ಆರೆ ಬತ್ತೇನೆ ಆಮೇಲೆ ಆತ ಮಲ್ಲ ಸಮಸ್ಯೆ ಬೈಜ್ಜಿ ವೆದರ್ ಚೇಂಜ್ ಆಡ ಜಾಪಂಡ ಎಂಕಲ ಸ್ಟೇಟ್ ಇಡ್ದೆ ಬೇತೆ ಸ್ಟೇಟ್ ಪೋನಾಗ ಅವು ವೆದರ್ ಚೇಂಜ್ ಆನಾಗ ಕೂಲಿಂಗ್ ಉಲೈ ಕಮ್ಮಿ ಅನ್ನಂದಾಗ ಆ ಸೆಕೆ ಬೆಗರ್ರೆ ಶುರು ಆಯ್ ಆ ಮೂಮೆಂಟ್ ಬ್ರೀತಿಂಗ್ ಪ್ರಾಬ್ಲಮ್ ಬರ್ರೆ ಚಾನ್ಸ್ ಆಂಡ್ ಅಂದು ಎನ್ನ ಗೆಸಿಡೋ ಮಾತ್ರ ದೇವರ ಎಂಕ್ಲೆ ಕೈ ಬಿಡ್ತಿದ್ದಾರೆ ಅವೇನು ಇಂಥದ್ದು ಎಂಕ್ಲೆಗೆ ಆರೆಗ್ ಏನ ಬೋರ್ಡು ಬೊಕ ಎಂಕ ಹಾತಿ ಅಂದಲ್ಲ ಡಾಕ್ಟರ್ ಹತ್ತು ಆ ಸಿಚುವೇಶನ್ ಅವು ಸಿಚುವೇಶನ್ ಎಂಚಾತನ ಪಂಡ ಇಡೀ ಆಂಬುಲೆನ್ಸ್ ಯಾನೇ ಡಾಕ್ಟರ್ ಯಾನೇ ನರ್ಸ್ ಇತ್ತಿಲ್ಲ ಕಾಂಡ ಆಕ್ಸಿಜನ್ ಕುರಿಯೇ ಲಿಮಿಟೆಡ್ ಆಕ್ಸಿಜನ್ ಒಂಚೂರು ಹೈ ಮಲ್ತೆ ಐಡ್ದು ಬೋಕ ಎ ಸಿ ಕೂಲಿಂಗ್ ಏನು ಪಂಡೆ ಹೈ ಎ ಸಿ ಕೂಲಿಂಗ್ ದಿಲ್ಲ ಯಾರಿಗೆ ಹೆಂಗೆ ಅನ್ನೋಡು ವೆದರ್ದ ಪ್ರಾಬ್ಲಮ್ ಆದಿಪ್ಪು ಅಂಚ ಅಂದಾಗ ಏತ್ ಬ್ರೀದಿಂಗ್ ಆಯ್ನ ಇಂಚ ಒಂದಿತ್ತು ನಾವು ಕಮ್ಮಿ ಆರೆ ಬತ್ತೇನೆ ಅಪ್ಪಾಗ ಎನ್ನಿಯಾ ಕಂಟ್ರೋಲ್ ಇಪ್ಪು ಒಕ್ಕ ತನ್ನಾತೆ ಕಂಟ್ರೋಲ್ ಆಯ್ ಒಕ್ಕ ಅಲ್ತಿಡ್ದು ಎಂಗ್ಳು ಕೂಡ ಮೂವ್ ಮಲ್ತ ಓಕೆ ಓಕೆ ಕುಡಂಜಿ ಕಾಲರ್ ಉಳ್ಳೇರು ಇಂಚಿನ ರಿಸ್ಕ್ ಪನ್ನಾಗ ಸರ್ ಒಂಜಿ ವೇಳೆ ಪನ್ಪಿನಿ ಐಜ್ಜಿ ದೇವರು ಮಲ್ಲಾರು ದೇವರ ದಯ ಏಪಾಗ್ಲು ಪುಣ ಆಯ್ತು ನೋಡು ಆಡ ರಿಸ್ಕ್ ದೇ ತೊಂದರೆ ಪನ್ನಾಗ ಕೆಲವೊಂದ್ಸಲ ಪನ್ಪೇರು ಆಡಲ್ಲ ರಿಸ್ಕ್ ಆತೆ ಒಂದು ವಿಚಾರ ಬರ್ಪೇ ಸರ್ ಪಾತೇರು ಕುಡಂಜಿ ಕಾಲರ್ ಉಳ್ಳೇರು. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ಇರ್ನ ಪುದರ್ ಒಳಪಡ್ದು ಸರ್. ಸರ್ ಅಶೋಕ್ ಅಂತ ಬೆದ್ರಾರ್ದು ಸರ್. ಬೆದ್ರಾರ್ದು ಅಶೋಕ್. ನಮಸ್ತೆ ಸರ್ ಅಶೋಕ್. ನಮ್ಮ ಟೀಮಿಗೆ ಧನ್ಯವಾದ. ನಮಸ್ತೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾರಿ ಬಲ್ಲದ ಕಾರ್ಯಕ್ರಮ. ಎಸ್ ಸರ್. ಅದು ಬಂದಾಗ ಈ ಕಾರ್ಯಕ್ರಮದವರು ಈ ಪಾಪ ಎಂಗಳ ಮೇನ್ ಹೀರೋ ಮನಿ ಪನಕಲು ಒಂದು ಯಾರನ್ನ ಬಗ್ಗೆ ಚೂರು ಬಂದ್ರೆ ಅಶ್ವಥ್ ಆರು ಪನ್ನಾಗ ಆರು ಆಲ್ರೌಂಡರ್ ಸರ್. ಖಾಲಿ ಇನ್ನಿತ ರಿಯಲಿ ಹೀರೋ ಆರು ಖಾಲಿ ಆಂಬುಲೆನ್ಸ್ ಹೀರೋ ಆಲ್ರೌಂಡರ್ ಅದ ಪನ್ನಾಗ ವಾ ಎಂಕಲ್ ಓದ್ದಾರೆ ಯಾರು ಇಂಚಿನ ಒಂಜಿ ಎರೆಗ 10 ವೈಕಲ್ ಒಂಜಿ ರಪ್ಪ ಪಾರ್ ಬರ್ಪನಾಡು ವೈಕಲ್ ಹೆಲ್ಪ್ ಮಾಡ್ಪನಾಡು ದುಂಬುರ್ ದಿಂಚಲಾರಿ ಆ ಪಡ ಕಷ್ಟೋಡು ಮಿತ್ ವೈದ್ನಾರು ಅಶ್ವಥ್ ಈ ಸಮಾಜ ಅಂದ ಅಶ್ವಥ್ ಈ ಸಮಾಜ ಕಾರ್ಯ ನನ್ನ ರಂಜನೆ ಮುಂದುವರಿಸ್ತಾడు ದೇವರ ಗೆಡ್ಡ ಮಲ್ಪಡು ಕೊಡದನ್ನಂಜಿ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್, ಅನೇಕ ಕರೆಗಳು ಬರ್ತಾ ಇದೆ. ಪ್ರಶಂಸೆ ಯಾಕೆ ಅಂತ ಬಂದಾಗ ಮಾನವೀಯತೆಯನ್ನ ನಮಗೆಲ್ಲ ಮತ್ತೆ ಪರಿಚಯಿಸಿದ್ದಾರೆ ಇವರಿಬ್ರು ಅನ್ನುವಂಥದ್ದು ಆ ಒಂದು ರಿಸ್ಕ್ ಅನ್ನು ತೆಗೆದುಕೊಂಡು. ತದನಂತರ ಈ ಒಂದು ಪೇಷಂಟ್ ಏನಿದ್ದಾರೆ ಹಸನ್ ಅವರೇನಿದ್ದಾರೆ ಇದೀಗ ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಇವೆಲ್ಲದರ ಜೊತೆಗೆ ಎಸ್ ಸರ್ ಎರಡನೇಕೆ ನೋಡು ಆ ಟೈಮ್ ಇರ್ಬಂಡ್ರು ಕೊಕೋಕೋಲಾ ಪರ್ಣ ನಿದ್ರೆ ಬರ್ಪುಜಿನ್ ಅವನಿ ಹ್ಯಾಬಿಟ್ ಇತ್ತು ನಿರಗೆ ಹೆಂಗ್ ದುಮ್ರಿಂಚಲ ಗಾಡಿ ಹಿಡಿಯನ್ ನೈಟ್ ಬನ್ನಗ ಅವೇನೆ ದೆತೊಂಡು ಜಾಸ್ತಿ. ಓಕೆ, ಕೊಕೋಕೋಲಾ ನೆ ದೆತೊಂದು ಪರಂದಿತ್ತು. ಓಕೆ, ಒಂದು ಜರ್ನಿ 41 hours ಕಂಟಿನ್ಯೂಸ್ ಗಾಡಿ ತೋರ್ಪೊಡಿ ಇರಗೆ ಬೇನೆ ಕಾರ್ ಬೆನ್ರೆ ಬೇನೆ ಅಂಡಲ ಹೆಂಗ್ ಆಯನಂಜಿ ಬದುಕಾವಡೊಂದು ಹೆಂಗ್ ಬಾರಿ ಆಸೆ ಇತ್ತು ಅಂಚಿರ್ದ ಯನ್ನ ಅವೇ ಪರ್ದಿ ಅನ್ ಬಿಡೋದಿತ್ತು ಓಲು ಇರಗೆ ಮಸ್ತ್ ಚಾಲೆಂಜ್ ಇಂದ ಅಂಡಿ ಜರ್ನಿ 41 hours ಸ್ವಲ್ಪ ಕಷ್ಟ ಅಂದ ಅಂಡಿ ಕಷ್ಟ ಅಂದ್ ಬನ್ನಾಗ ಹೆಂಕಂತೆ ಮೂಲೆ ನಮ್ಮ ಎಲ್ಲ ಪೂರ ರೋಡ್ ಪೂರ ಸರಿಜಿ ಐಟು ಅಂತೆ ಬಾರಿ ಬಂಗಾಂಡ್ ಬೊಕ್ಕ ಪೂರ ಪೂನೆ ಅವು ಹೈವೇ ಪನ್ನ ಬಾರಿ ಖುಷಿ ಅಂಡ್ ಹೈವೇ ಪನ್ನ ಮತ್ತೆ ಖುಷಿ ಅಂಡ್ ಬೊಕ್ಕ ಒಂಜಿ ಕೋಡಿ ಉಲಾಯ್ ರೋಡ್ ಪನ್ನ ಗಾಯಗುಡು ಇಂಕ್ಲೆ ಮ್ಯಾಪ್ ಇಡ್ತೇವೆ ಪನ್ನ ಉಲಾಯ್ ಇಂಕ್ಲೆ ಗೊತ್ತು ಜಂಚಿದೆ ಅವು ಚೂರು ಒಂದೇ ಚೂರು ಪ್ರಾಬ್ಲಮ್ ಮಾಡಿ ಇಂಕ್ಲಿ ಬೊಕ್ಕ ಪೂರ ಅಂಚಿದ ಪೂರ ನಮ್ಮ ಆಗ್ರಾ ಡೆಲ್ಲಿ ಪನ್ನಾಗ ಅವು ಹೈವೇನೈತೆ ಒಂಜಿ ರೋಡ್ ಅವು ಅಂಡ ಬೊಕ್ಕ ಖುಷಿ ಅಂಡ್ ಬೊಕ್ಕ ಅಲ್ಪದಕ್ಕ ಒಂದೇ ಬಲ್ಪ ಮೂಜಿ ಗಂಟೆ ನನಗೆ ಮಸ್ತ್ ಖುಷಿ ಅಂಡ್ ಡೆಲ್ಲಿ ಮುಟ್ಟ ಬರ್ತದೆ ಆಯನಂಜಿ ಮುಟ್ಟ ಆಡೊಂದು ಇಂಕ್ಲೆ ಬಾರಿ ಖುಷಿ ಅಂಡ್ ಅಂಚೆ ಹೋದ ಬಾರಿ ಡೆಲ್ಲಿದ ಬೊಕ್ಕಲ ಪೋರೆತ್ತನ ಬೊಕ್ಕಲ ಮುರದಾಬಾದ್ಗೆ ಪೋರೆತ್ತನ ಆ ಟೈಮ್ ಮಾತ ಟೋಲ್ ಗೇಟ್ ಪುರ ನಿಕ್ಲೆಗೆ ದಾಲೆ ಡೈರೆಕ್ಟ್ ಪೋಪುನಂಚಿನ ವಿಚಾರ ರೋಡ್ ಲ ದಾಲ ಇರ ನಿಕ್ಲಿನ ಓಲ್ ದಾಲೆಜಿ. ಓಕೆ, ಸೈರನ್ ಪಾಡ್ದಿತ್ತು. ಓಕೆ 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 ಪನ ಸೈರನ್ ಪನಗ ಮುರ್ದಾಬಾದ್ ಪನ್ನ ಒಂತೆ ಇಕ್ಕಟ್ಟಿತ್ತು ನಮ್ಮನಗ ಇಲ್ಲಿ ಅಲ್ಲಿ ಆತೆ ಪನ್ನಗ ಅವು ಮಸ್ತ್ ವಿಲೇಜ್ ಇಲ್ಲಿ ಅಕಲ ಊರು ಐಟು ಚೂರು ಸಮಸ್ಯೆ ಆಗ್ಲಿಗೆ ದಾಪಂಡ ಬೇತ ಕಡೆ ಎಂಚ ವೇ ಕೊರ್ಪೆ ಅಂಚ ಸೈಡ್ ಪೂರ ಕೊರ್ಪುಜಿರ ಕೊರ್ರೆ ಐಜೆ ಅವನ್ ಚೂರು ಬಂಗಾಂಡ ಉಲಾಯ್ ಅಣ್ಣಲ್ಲ ಓಕೆ ಎಂಕ್ಲು ಮ್ಯಾನೇಜ್ ಮಾಡ್ತಾ ದಾಪಂಡ ಎಂಕ್ಲು ತೂತಿನಿ ಖಾಲಿ ಮ್ಯಾಪ್ ತೂದೆ ಓನ್ಲಿ ಮ್ಯಾಪ್ ಎಂಕ್ಲೆ ಬೇತ ದಾಲ ತೂಜಿ ಖಾಲಿ ಮ್ಯಾಪ್ ಅವಲ ಅಂಚನೆ ದಾಪಂಡ ಒಂಜಿ ಸ್ಟೇಟ್ ಇರುತ್ತೆ ನಾನೊಂಜಿ ಸ್ಟೇಟ್ ಪೋನಾಗ ಅವು ರೋಮಿಂಗ್ ಆಪುಂಡು ಅವಲ ಕಟ್ ಆಪುನಲ್ಲ ಚಾನ್ಸ್ ಇತ್ತಂಡು ಅಣ್ಣಲ್ಲ ಅವು ಕೈ ಬಿಡ್ತಿಜಿ ಎಂಕ್ಲೆ ನಾನು ಗಡಿ ಕೇಳೋದಿತ್ತೆ ಮ್ಯಾಪ್ ಸಮ ಉಂಡತ್ತ ಮ್ಯಾಪ್ ಸಮ ಉಂಡತ್ತ ಎನ್ನ ಈತೆ
ಗಡಿ ಗಡಿ ಮೇರೆ ಕೇನು ರಾತ್ರಿ ಬಗ್ಗೆ ಲವೇಕೇನು ರಾತ್ರಿ ಬಗ್ಗೆ ಲವೇಕೇನು ನಿತ್ಯ ಮ್ಯಾಪ್ ಸರಿ ಇದನ್ನು ಓಡಕ್ ಹೋಗ್ಬೋದು ಸರ್ ಎಂಕ್ಲೆ ಪಿರಾ ಕಣೇರಲ್ಲ ಆತ ಅಂಚಿ ಬಿಡ್ರೆಲ್ಲ ಆತ ಆ ಸಿಚುವೇಶನ್ ಅಡಿ ಕಾಲಿ ಎಂಕ್ಲೆ ಮ್ಯಾಪ್ ಲ ಕೈ ಕೊರ್ತಿಜ್ಜಿ ಕರೆಕ್ಟ್ ಪೋತಾ ಎತ್ತದ ಸರ್ ಎಸ್ ಎಸ್ ಸರ್ ಖುಷಿದ ವಿಚಾರ ಸರ್ ಮ್ಯಾಪ್ ಖಾಲಿ ಮ್ಯಾಪ್ ಅತೆ ಯಾರೋ ಈ ವಿಷಯ ಪನಗ ಇಂಚಿನ ಮಸ್ತ್ ಗೀತ ಕೇಸ್ ಸೌಂಡ್ ಪನಗ ಈ ಝೀರೋ ಟ್ರಾಫಿಕ್ ವ್ಯವಸ್ಥೆ ಪೋರೆ ಪುಂಡು ಇಂಚಿನ ಪುರ ದಾಲ ದಾಲ ಇತ್ತಿಜ್ಜಿ ಸರ್ ಅವೇ ಇತ್ತೆ ಬ್ಯಾಂಗ್ಳೂರ್ ಲಾಸ್ಟ್ ಟೈಮ್ ಒಂಜಿ ಹನೀಫ್ ಅಂತ ಪನ್ಪುನ ಬಾಲೆದ ಅವೊಂಜಿ ರೆಕಾರ್ಡ್ ಇತ್ತಿನ ಅವ್ ಸಿಚುವೇಶನ್ ಅಂತು ಆಂಡ ಲೈಕ್ ಝೀರೋ ಟ್ರಾಫಿಕ್ ಇತ್ತಿನ ಎಂಕ್ಲೆಗ್ ದಾಲ ಇಜ್ಜಿ ಎಂಕ್ಲ ಏನಾಯ್ತನಲ್ಲ ಒನ್ ರಿಸ್ಕ್ ನಮ್ಮ ಪೋತಿನ ತಂದೆ ನಮ್ಮ ವಾ ಟ್ರಾಫಿಕ್ ಲ ಇಜ್ಜಿ ದಾಲ ವ್ಯವಸ್ಥೆ ಇಜ್ಜಿ ಎಂಕ್ಲೆಡ್ ಇತ್ತಿನ ಎಂಕ್ಲ 5 ಜನ ಎಂಕ್ಲು ಬೊಕ್ಕ ಒಂಜಿ 2 ಸಿಲಿಂಡರ್ ರೈಟ್ ಆಕ್ಸಿಜನ್ ಅವು ಬುಂಡ ಎಂಕ್ಲೆಗ್ ದಾಲ ಬುಂಡ ದಾಲ ಇಜ್ಜಿ ಎಂಕ್ಲು ವಂಚ ಪೋತ ಅಂದ್ ಇತ್ತೆಲ್ಲ ಅವು ಗೆಸ್ ಮಾಲ್ ಬರಾಪುಜಿ ಸರ್ ಕರೆಕ್ಟ್ ಪಂಡ ಅವು ಗಾಡಿ ದೆರ್ತ ದಕ್ಕುಂಡು ಇರೇಗ ಅವು ಪಂಡ ಸ್ಪೀಡ್ ಲಿಮಿಟೆಡ್ ಜಾಸ್ತಿ ಪೋಂಡ ಐಕ್ ಬ್ಯಾಲೆನ್ಸ್ ಇಜ್ಜಿ ಅಂಡಲ್ಲ ಎಂಕ್ಲ ಗಾಡಿ ಪಂಡ ಧೈರ್ಯ ಎಲ್ಲ ಇತ್ತು ಹೊಸ ಗಾಡಿ ಇತ್ತು ನಾವು ಕೈ ಕೊರ್ಪುಜ ಹೊಸ ಗಾಡಿ ಜಸ್ಟ್ 3 ಮಂತ್ ಆಂಡ ಆತ ಬರ್ತದೆ ಅವು ಕೈ ಕೊರ್ಪುಜ ಅಂದ ಆರೇಗ್ಲ ಧೈರ್ಯ ಆಯ್ತಿಲ್ಲ ಎಂಕ್ಲೆ ಎತ್ತಾದ ಒಂದು ಆಂಬುಲೆನ್ಸ್ ಸರ್ವಿಸ್ ಇರ್ನ ಏಪಡ್ ನಿಂಚೆ ಉಂಡು 4 ಮಂತ್ ಆಂಡ್ ಸರ್ 4 ಮಂತ್ ಆಂಬುಲೆನ್ಸ್ ಸರ್ವಿಸ್ ಯಾನ್ ಪಂಡ ಜನರ ಸೇವೆಗೋಸ್ಕರ ಯಾನ್ ಹಾಸ್ಪಿಟಲ್ ಹಿಡಿತದಿತ್ತೆ ಓಕೆ ಯಾನ್ ಎನ್ನನೆ ಒಂಜಿ ಆಂಬುಲೆನ್ಸ್ ಇತ್ತಿನ ಜನಕ್ಲೆ ಸೇವೆಗೋಸ್ಕರ ಅಂತ ಬಂದು ಯಾನ್ ಎನ್ನದೆ ಯಾನ್ ಆಂಬುಲೆನ್ಸ್ ದೆತ್ತೀನಿ ಕರೆಕ್ಟ್ ಕರೆಕ್ಟ್ ನೆಟ್ ದುಮ್ದಾ ಮಂತ ಸರ್ ಇದು ಯಾನ್ ಹಾಸ್ಪಿಟಲ್ ಯಾನ್ ಫಿದೆ ಹೊಡಿತೆ ಸರ್ ಯಾನ್ ಊರು ಬತ್ತದ 4 ವರ್ಷ ಆಂಡ್ ಎನ್ನ ಎಲ್ಲ ಬಿಸ್ನೆಸ್ ಸೆಲೂನ್ ಅಂಚಾಪುರ ಉಂಡು ಅವೇನೆ ತೋದು ಬೊಕ್ಕ ತಿಕ್ಕುನ ಟೈಮ್ ಯಾನ್ ಹಾಸ್ಪಿಟಲ್ ಇಡ್ ಬತ್ತದ ಉಂತುನು ಜನಕ್ಲೆ ಏನಂಡಲ್ಲ ಹೆಲ್ಪ್ ಓಡಂದಂಡ ವಾಗಲಿಗೆಗ್ಲ ಏರ್ಲ ಬರಾಡು ಯಾನ್ ಅವು ತುವೇರ ಬಜ್ಜಿ ಪ್ರಾದರ್ ಬರಾಡು ಎಲ್ಲೆ ಬಾಲೆ ಬರಾಡು ಆ ನಡಪರ ಜಾಯ್ ದಾದಾ ಬೋಡು ಬೊಕ್ಕ ಡಾಕ್ಟರ್ ನಕ್ಲು ಪನೊಂದಿತ್ತಾರೆ ಇಂಕ ಯಾಪಲ ಇರೆಗೊಂಜಿ ಬ್ಲೆಸ್ಸಿಂಗ್ ಉಂಡು ದಾಪಂಡ ಏರ ಒಂಜಿ ಪೇಷಂಟ್ ಅಡ್ಮಿಟ್ ಆರಂದಾಂಡಲ್ಲ ಈರ್ ಬತ್ತದ ಹಾಕ್ಲೆಗೆ ಒಂಜಿ ಧೈರ್ಯ ಕೊರ್ಪಾರ್ ಈರ್ ಮೂಲ ಇಪ್ಪೋಡು ಇಂಕ ಆತೆ ಪನೊಂದಿತ್ತೇರು ಅವೇನೇ ಯಾನ್ ಕಂಟಿನ್ಯೂ ಮಲ್ತೊಂದಿಲ್ಲ ಆ ಜನರಲ್ ವಾರ್ಡ್ ಇಪ್ಪಾಡು ಆ ರೂಮ್ ಇಪ್ಪಾಡು ಯಾನ್ ಸೀದಾ ಪೊಗ್ಗುವೆ ಎಮರ್ಜೆನ್ಸಿ ಇಡಬೋಡು ಅಂಡಲ್ಲ ಇಪ್ಪಾಡು ಇಂಕ ಅವಳು ಏರ್ಲ ಬರೋಡ್ಚಿ ಅಂದ್ ಪನ್ಪುಜಾರು ದಾಪಂಡ ಅಕ್ಲೆಗ್ಲ ಗೊತ್ತುಂಡು ಪೇಷಂಟ್ ಬರ್ಪೇರು ಅವ್ರೇನ ಟ್ರೀಟ್ಮೆಂಟ್ ತೂಪೇರು ಪೋಪೇರು ಯಾನ್ ಅಂಚಾತ ಸರ್ ಯಾನ್ ಏನಾಯ್ತಂಡಲ್ಲ ಎನ್ನ ಯಾನ್ ಜೋಕ್ ಮಲ್ತೊಂದಿಪ್ಪೆ ಪಂಡ ಅಕ್ಲೆಗ್ ಒಂಜಿ ಧೈರ್ಯ ಆಸ್ಪತ್ರೆದ ಉಲೈ ಬತ್ತಿ ಗುಡ್ಲಿ ಅಕ್ಲೆಗ್ ಒಂಜಿ ಪೊಡಿಗೆ ಇಪ್ಪುಂಡು ಮೂಲ ದಾದ ಆಪುಣ ಯಾನ್ ಅಂಚಾವರೆ ಬಿಡೊಂದಿತ್ತಿಜಿ ಪ್ರಾಯದರಾರೆ ನಡಪೆ ರಾಯ ಜನರ ಆರೇನ್ ದೆರ್ತದ ಕೊನತ್ತು ಯಾನ್ ಉಲೈ ಹಾಸ್ಪಿಟಲ್ ಇಡ ದೀಪೆ ಯಾನಂತೂ ಡಾಕ್ಟರ್ ಅತ್ ಅಕ್ಲು ಎನ್ವೇರಿ ಅನ್ನನ್ ಡಾಕ್ಟರ್ ಅಂದೆ ಅಂತ ಲೆಪ್ಪೇರು ನಾನು ಅವೇನೇ ಮಲ್ತೊಂದು ಇಪ್ಪುನು ಡಾಕ್ಟರ್ ನಕ್ಲೆಗ್ಲ ಖುಷಿ ಈರ್ ಉಲ್ಲಾರ ತಮ್ಮುಲ್ಲ ಅಂಚ ಸರ್ ಬ್ಯೂಟಿಫುಲ್ ಸರ್ ಬ್ಯೂಟಿಫುಲ್ ಆಯ್ತೊಟ್ಟಿಗೆ ಪನಗ ಪಿದೇ ಊರುಡಿತ್ತಾರೆ ದಾಲ ಒಂಜಿ ಸೇವೆ ಮಲ್ಪಡ ದೃಷ್ಟಿ ಹಿಡಿತಾರೆ 4 ತಿಂಗಳು ಹಿಡಿದು ದುಂಬು ಒಂಜಿ ಆಂಬುಲೆನ್ಸ್ ದಿತ್ತಾರೆ ಆಂಬುಲೆನ್ಸ್ ಈತು ಮಲ್ಲ ಒಂಜಿ ಬೇಲೆಗೂ ಬತ್ತನು ಬಂದಾಗ ನಿಜವಾದ್ಲ ಅದು ಮಲ್ಪಡ ದಾಯ್ ಸರ್ ಈರೊಂಜಿ ಇಂಚಿನ ಸಮಾಜ ಸೇವೆ ಮಲ್ಪಡ ಎಲ್ಲ ಕೇಂಡೆ ಈ ಕಾರ್ಯಕ್ರಮ ಅನ್ಪನಾಗ ಈ ಒಂಜಿ ಪೋಸ್ಟರ್ ಎಂಕುಲು ವೈರಲ್ ಆನಾಗ ಮಸ್ತ್ ಜನಕ್ಕೆ ಕೇಂದ್ರಿ ಎಸ್ ಈರ್ ಬರೋದಿಲ್ಲರ ಇರ್ನ ಬಗ್ಗೆ ಪಂಡೆ ದಪನಗ ಈರ್ ಮಲ್ಪನಂಚಿನ ಸಮಾಜ ಸೇವೆ ಮಲ್ಲ ಮಟ್ಟಡು ಉಂಡು ಪಂಡೆ ವೈ ಪನ್ನಗ ದಾನೆ ಪಂಡ್ರೆ ಅವಾರ್ಡ್ ಇಜ್ಜಿ ಸರ್ ಹ್ಯುಮಾನಿಟಿ ಅಂದ್ ಒಂಜಿ ಇರ್ಕೇನ್ ದಿಪ್ಪು ರೋಷನ್ ಬೆಳ್ಮಾಡ್ ಆರ್ನ ಐತ ಒಂಜಿ 25 ಇಲ್ಲ ಬಡವೆರೆಗೆ ಆಪಿನ ಐಟು ಓಲ ಒಂಜಿ ದಿನ ಶ್ರಮದಾನ ಉಂಡ ಅಂದಾಂಡ ಯಾನ್ ನಿಮಿಟ ಪೋಂದಿನ ಇಜ್ಜಿ ಏತ್ ದೊಂಬು ಇಪ್ಪಡೆ ಏನ ಇಪ್ಪಡಲಿ ಯಾನ್ ಅವು ಇಡೀ ದಿನ ಬೆಂತದ್ ಬರ್ಪೆ ಎಂಕ್ ಪುದರ್ಗೋಸ್ಕರ ಅನ್ಪೋತೀನಿ ಅತ್ ಎಂಕ್ ಎನ್ನ ಮಂಡೇಡಿ ಈತೆ ಯಾನ್ ಪುಡಿದೀನಿ ಎಂಕ್ ಎಲ್ಲೇ ಇಪ್ಪನ ಎಂಕ್ಲೆ ದಾಲ ಇತ್ತಿಜ್ಜಿ ಸರ್ ಯಾನ್ ಪೆಲಕಾಯ್ತ ಬೀಜ ತಿಂದದ್ ಮಲ್ಲಾತಿನ ಯಾನ್ ಮುಲಿತ ಇಲ್ಲಡ್ ಬುಲಿದಿನ ಎಂಕ ಆ ಸಿಚುವೇಶನ್ ಅವು ಅಮ್ಮನ ಪಂತಿನ ಒಂಜೆ ಪಾತರ ಇನಿತ್ ಕಷ್ಟ ಇಪ್ಪು ಒಂಜೆ ದಿನ ಇರಾಗ ಆಶೀರ್ವಾದ ಉಂಡು ಎನ್ನ ಜನಕ್ಲು ಗುರ್ತಾಸ್ವಾರ ಅವೇ ಎನ್ನ ಆಸೆ ಇತ್ತು ಅವೇ ಇತ್ತೆ ಅವಂದುಂಡು ದಾಪಂಡ ಎಂಕ್ಲ ಇಲ್ಲೋಡು 9 ಜನ ಎಂಕ್ಲೆ ಮುಲಿತ ಇಲ್ಲ ಎಂಕ್ಲ ಒಟಾರಡು ಓಲ್ಲ ಒಂಜಿ ಇಲ್ಲಿ ಓಡಿದೈತನಲ್ಲ ಎಂಕ್ಲ ಮಾತ್ರ ಒಂಜಿ ಮುಲಿತ ಇಲ್ಲ ಆ ಸಿಚುವೇಶನ್ ಎಂಕ್ಲ ಅವು ಥಿಂಕಿಂಗ್ ಮಲ್ಪೋನು ದಾಪಂಡ ಎಂಕ್ಲ ಇಲ್ಲೋಡು ಉಂಡ್ರೆಲ್ಲ ಆ ಪರ್ತೋಡು ಇತ್ತಿಜಿ ಕಾಂಡೆ ಶಾಲೆ ಪೋನಾಗಲ ಅಂಚನೆ ಮಧ್ಯಾಹ್ನ ಟಿಫಿನ್ ದಾಲ ಎಂಕ್ಲೆ ಕೊನಾರ ಇತ್ತಿಜಿ ಇಲ್ಲಾಡು ಬಲ್ತು ಬರ್ಪುನು ಅಮ್ಮ ಪೆಲಕಾಯಿ ಬೀಜ ಇಜ್ಜನ ಪೆಲಕಾಯಿ ದಗಟ್ಟಿ ಏನಾನಲ್ಲ ಮಲ್ತದೆ ಐತ ಕಪ್ಪು ಬೆಲ್ಲದ ಒಂಜಿ ಕಾಫಿ ಮಲ್ತದೆ ದಿ ಒಂದಿತ್ತೇರು ಹೊರ ಖಾಲಿ ಗಂಜಿದ ನೀರು ಪರ್ತೆ ಎಂಕ್ಲು ಪಿರಾ ಪೋತ ಟಿಫಿನ್ ಎಂಕ್ಲೆ ಕೊನಾರ ಇಜ್ಜಿ ಶಾಲೆಡ್ ಒಂಜಿ 4 ಗಂಟೆಗೆ ಎಂಕ್ಲೆ ಒಂಜಿ ಸಜ್ಜಿಗೆ ಗೊರೊಂದಿತ್ತೇರು ಅವೇನು ತಿಂದದ ಬೊಕ ಮಧ್ಯಾಹ್ನದ ಬರ್ತಾರೆ ಹೊರವರ ಟಿಫಿನ್ ಕೊನಜೆ ಅಂದಂಡ ಶಾಲೆ ಅವು ಚರ್ಚಿದ ಒಟ್ಟಾರಡಿ ಇತ್ತನು ಅವನು ಪೆಲಕಾಯಿ ಕಂಡುನು ಒರಿಯವರೆಗೆ ದುಂಬುದಾನೆ ಇಂಚೆ ಅನ್ಪನು ಇನಿ ಈ ತರ ಇದ ಎಣ್ಣೆ ಬತ್ತಾಲ ಈ ಒಂಜಿ ಬಿಸಾತಿ ಬತ್ತಾಲ ಮರಕ್ಕೆ ಹೋಗ್ಪುನೆ ಏರು ಇಂಚೆ ಪೂರ ಪ್ಲಾನಿಂಗ್ ಪಾಡ್ದು ಅವೇನೇ ತಿನ್ನದು ಎಂಕ್ಲು ಮೇಂಟೈನ್ ಮಲ್ತಿನ ಜೀವ ಅಂಚಾದ ಒರಿಯನ ಕಷ್ಟ ಎಂಕ್ಲೆ ಗೊತ್ತುಂಡು ಬೊಕ ಕಷ್ಟ ಏನಂದ ಎನ್ನಕ್ಲು
ತೆರೆತೊಂದ ಬೊಕ ಅಪ್ಪ ಅಮ್ಮನ ಪ್ರೀತಿ ಎಂಚಿನ ಅಂದಂದ ಎಂಕ್ಲು ತೆರೆತೊಂದ ಅಂಚಾದ ಅಕ್ಲು ಬತ್ತದ ಆಸ್ಪತ್ರೆ ಬತ್ತಿನ ಕೆಲವರು ಹಿರಿಯರು ಆಶೀರ್ವಾದ ಇರುಮಲ್ತಿನ ಅವು ಎಂಕ್ಲಿಗೆ ಆತೆ ಯಾವುಂಡು ಸರ್ ಇಂಕ ಬೆತ್ತ ದಾಲ ಬುಡ್ಚಿ ನಾನು 7 ಗಂಟೆ ಅಲ್ತಿಡ್ದು ರಿಟರ್ನ್ ಬೈ ಎಡ್ ಪಿರಾ ಪೋಪುನು ಪಿರಪ್ಪನಾಗ ಎಂಕ್ಲ ಇಲ್ಲದಕ್ಲು ಕಾತು ತಿಪ್ಪೇರು ಮೂರನೇ ಲಂಚನೆ ಆಡ ಸಿಚುವೇಶನ್ ಜೋಕ್ಲು ಗಡಿ ವಿಡಿಯೋ ಕಾಲ್ ಓಲುಲ್ಲಾರ ದಾದ ಪನ್ಪುನ ಸಿಚುವೇಶನ್ ಇಜ್ಜಿ ಎಂಕ್ಲೆ ಮೂಮೆಂಟ್ ಮೊಬೈಲ್ ಪತ್ತುನ ಪರಿಸ್ಥಿತಿ ಇಲ್ಲ ಇಜ್ಜಿ ಅಂಚಿನ ಸಿಚುವೇಶನ್ ಎಂಕ್ಲು ಪೋತಾ ಅವು ಒಂದು ಎಡ್ಡೆ ಬೇಲೆ ಮಲ್ತದ ಸರ್ ಎಂಕ್ಲೆ ಆತೇ ಖುಷಿ ನಿಜ ಸರ್ ನಿಜ ದಾಲ ಪಾತ್ರ ಬರ್ಪುಜಿ ಕೈ ಮುಗಿಯೊಂದಿಲ್ಲ ಆಗ್ತದೆ ಪಣಗ ಬಾರಿ ಮನಗ ಕಷ್ಟ ಬತ್ತಿನಾಗ ಮಾತ್ರ ಗೊತ್ತು ನಾ ಕಷ್ಟ ಬಂದು ಬೊಕ್ಕ ಪಪ್ಪಮ್ಮ ಇಜ್ಜಿ ಆಡಲ ಒಂಜಿ ಮಗನ ಪಪ್ಪ ಬೈದಿನಂಚಿನ ಕಣ್ಣ ನೀರು ತೂದು ಮುಕ್ಳು ಮಂದಿನಂಚಿನ ಬೇರೆ ನಿಜವಾಗ್ಲೂ ಅಮೇಝಿಂಗ್ ಎಸ್ ಸರ್ ಇರ್ದದ ಅನ್ಪರ ಇವ್ರು ಬೇಸಿಕಲಿ ಸರ್ ಮುಲ್ಪದಾರೇನೆ ಮೂಡುಬಿದ್ರಿದಾರೇನೆ ಒಲ್ಪ ಒಲ್ಪ ಅಶ್ವಥ್ ಮೂಡುಬಿದ್ರಿದ್ದಾರೆ ಬೇಸಿಕಲಿ ಮೂಡುಬಿದ್ರೆ ಲಾಡಿ ದುಂಬುಡ್ದಿಂಚೆ ಈರ್ದದ ಬಂತು ಸರ್ ದುಂಬುಡಿಂಚೆಲ್ಲ ಮಾತ ಬೇಲ ಮಂತಂದಿತ್ತೆ ದುಂಬುಡಿಂಚೆಲ್ಲ ಪೈಂಟ್ ಬೊಕ್ಕ ಅಂಗಡಿದ ಬೊಕ್ಕ ಇಲ್ಲಿ ಬಜ್ಜೆ ಬೆಜ್ಜಿನ ಎಲ್ಲದೈತೆ ಪೂರ ಬೇಲ ಮಂತಂದಿತ್ತೆ ಅಲ್ತದ ಬೊಕ್ಕ ಎಂಕೊಂಜಿ ಡ್ರೈವರ್ ಬೇಲೆ ಮಣ್ಣ ಒಂಜಿ ಡ್ರೈವಿಂಗ್ ಸ್ಕೂಲ್ ಕಲ್ತೆ ಡ್ರೈವಿಂಗ್ ಸ್ಕೂಲ್ ಕಲ್ತದ ಒಂಜಿನ 15 ದಿನ ಅಲ್ತ ಬಂದು ಕಲ್ತದಾಯಕ ಎಂಕೊಂಜಿ 2 ಜನ ಇಲ್ಲ ಕೈತಲ್ದ ಫ್ರೆಂಡ್ ನಕಲಿತ್ತೆ ಸೂರಾಜಿ ಬೊಕ್ಕ ಸಸ್ಯ ಬಂದು ಅಕ್ಕಲು ಲೆತಂಬುದು ಆಲ್ವಾಸಡಿ ನಾನು ಸೇರ್ಪಾಯಿರು ಬೇಲಿಗೆ ಸೇರ್ಪಾನ ಆಲ್ವಾಸಡಿ ಸೇರ್ಪಾಯನ ಬಂದಾಗ ಎಂಕ ದಾದಂದಿ ಗೊತ್ತುಜಿ ಫಸ್ಟ್ ಯಾನು ಹನುಮನ್ ದೇವರ ನಂಗ್ಲ ಬೆದ್ರದ ಹನುಮನ್ ದೇವರ ಎನ್ನದು ಪೋಯಿನಿ ಎಂಕ ಆತು ಗೊತ್ತುಜಿ ಈರೆ ಕಾಪಾಡು ಒಂದು ಪತ್ತು ಪೋಯ ಅಪ್ಪ ಪೋನಾಗ ಎನ್ನ ಅವಳು ಟೆಸ್ಟ್ ದಾಲಕ್ಕೆ ಎಂಜೇರು ಪ್ರಸನ್ನ ಸಾರ್ ಮಾಡೋದು ಇತ್ತೇರು 6 ಟೆಸ್ಟ್ ದಾಲಕ್ಕೆ ಎಂಜೇರು 6 ಟೆಸ್ಟ್ ದಾಲಕ್ಕೆ ಎಂಜೇರು ಬಂದು ಈರಂಜಿ ಪ್ರಿನ್ಸಿಪಾಲ್ ಒಂಜಿ ಕಿನಿಗೋಲಿಗೆ ಬುರ್ದುಬಾಲೆ ಫಸ್ಟ್ ಬಂದಿರು ಕಿನಿಗೋಲಿ ಫೋನಾಗ 6 ಬಂದಿರು 6 ಫೋನಾಗ ನಾನು ಅಂಚಿಂಚಿ ಹೋಂದಿತ್ತಿನ ಗಾಡಿ 6 ಕೇಂಡಿರು ಈರು ಪರ್ದು ಬೈತಾರ ಹಾನೆ ಇಜ್ಜಿ ಬನ್ನಿ ಮಂತಿಜ ಐಕ್ಲ ಆ ಒಂದು ಪೋದ್ ಬಂದಾಗ ಒಂತ ಸ್ಟಡಿ ಆಂಡು ಅಲ್ತಿರ್ದಕ್ಕ ಮೂಮೆಂಟ್ ಆಯ್ನ ಹೆಂಗೆ ಮಾತ ಕಲ್ತೀನಿ ಗಾಡಿ ಅನ್ನ ಆಲ್ವಾಸಿರ್ದು ಆಲ್ವಾಸಿರ್ದ ಪಕ್ಕ ಡ್ರೈವಿಂಗ್ ಏನು ಪಿದೆ ಆಲ್ವಾಸಿರ್ದು ಒಂಜಿ 5 ವರ್ಷ ಡ್ಯೂಟಿ ಮಲ್ತೆ ಅಲ್ತಿರ್ದಕ್ಕೆ ಏನು ಪಿದೆ ಬತ್ತೆ ಇತ್ತೆ ಯಾನು ಫುಲ್ ಬೇತೆ ಮೆರನ ಗಾಡಿಗೆ ಬೇತೆ ಗಾಡಿಗೆ ಮಾತ ಗಾಡಿಗೆಲ್ಲ ಪೋಂದಿರ್ಲೈತೆ ಬ್ಯೂಟಿಫುಲ್ ಇಬ್ಬರಲ್ಲೂ ಕೂಡ ಮುಗ್ಧತೆ ಇದೆ ಆ ಒಂದು ನಿಷ್ಕಲ್ಮಶವಾಗಿರುವಂತಹ ಮನಸ್ಸಿರುವಂಥದ್ದು ಇಬ್ಬರಲ್ಲೂ ಕೂಡ ಮಾತಾಡೋ ಹೆಮ್ಮೆ ಇದೆ ಯಾಕಂದ್ರೆ ಒಂದು ಒಳ್ಳೆಯ ಗುಣವಿದೆ ಸ್ವಾರ್ಥಗಳ ನಡುವೆ ಇಲ್ಲ ಸಮಾಜಕ್ಕೆ ಏನಾದರೂ ಮಾಡಬೇಕು ಕಷ್ಟದಲ್ಲಿರೋರಿಗೆ ಏನಾದರೂ ಮಾಡಬೇಕು ಅನ್ನುವಂಥ ಒಳ್ಳೆಯ ಮನಸ್ಸು ಅತಿ ಒಳ್ಳೆಯ ಪರಿಶುದ್ಧವಾದ ಮನಸ್ಸಿರುವಂಥ ಇಬ್ಬರಲ್ಲೂ ಕೂಡ ಮಾತಾಡುವಾಗ ನನಗೆ ಕಂಡು ಬಂದಿರುವಂಥ ನನ್ನ ಏನು ಮುಖಸ್ತುತಿಗೆ ಹೇಳ್ತಾ ಇರುವಂತಹ ಮಾತುಗಳೆಲ್ಲ ಇದು ಬಹಳಷ್ಟು ಖುಷಿ ಆಗುತ್ತೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಈ ಯುವಕರನ್ನು ನೋಡಿದಾಗ ಯುವಕರಲ್ಲಿ ಇಂತಹ ಮನಸ್ಥಿತಿಗಳಿರ್ಬೇಕು ಯಾವತ್ತೂ ಕೂಡ ಬ್ಯೂಟಿಫುಲ್ ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಸರ್ ನಾನು ಕೇಶವ್ ಅಂತ ಕಜಕ್ಕರಿಂದ ಕೇಶವ್ ಅವರು ನಮಸ್ತೆ ಕೇಶವ್ ಪಾತ್ರಲೆ ಸರ್ ಹಲೋ ಪಾತ್ರಲೆ ಸರ್ ಕೇನುಂಡು ಪಾತ್ರಲೆ ಸರ್ ಪಾತ್ರಲೆ ಸರ್ ಪಾತ್ರಲೆ ನಮಸ್ತೆ ಪಾತ್ರಲೆ ಸರ್ ಪ್ರೋಗ್ರಾಮ್ ತಗೊಂಡಿಲ್ಲ ಸರ್ ಪಲ್ಲೆ ಹಲೋ ಪಲ್ಲೆ ಸರ್ ಪಲ್ಲೆ ಕೇನುಂಡು ಪಾತ್ರಲೆ ಸರ್ ಸರ್ ಅಸ್ವತ್ತು ಅರೆ ನಾನು ಮೆಗ್ಗೆ ಓ ಇರ್ನ ಮೆಗ್ಗೆ ಕಾಶ ಮೆಗ್ಗೆ ದೊಡ್ಡಪ್ಪನ ಮಗೆ ಯಾರು ಓಕೆ ಓಕೆ ಎನ್ನ ಪಪ್ಪನ ಫಲನ ಮಗೆ ಓಕೆ ಇರ್ನ ಪಪ್ಪನ ಫಲನ ಮಗೆ ಎಸ್ ಸರ್ ನಮಸ್ಕಾರ ಸರ್ ದಾದಾ ಪನ್ಪರ ಅಶ್ವತಿರ್ನ ಬಗ್ಗೆ ದಪ್ಪನಾಗ ಬಾರಿ ಎಡ್ಡೆ ಜವಾನಿ ಯಾನ್ ಬೇತೆ ಓಡ್ ಬಂದ್ವಿ ಬಾರಿ ಎಡ್ಡೆ ಜವಾನಿ ಯಾನ್ ಪಾತ್ರನ ಗೊತ್ತಾಪಣ್ಣು ನಮ್ಮನಾಗ ಬೇತಕ್ಲೆ ಒಂಜಿ ಸೇವೆ ಬಂದ್ಪಡು ಬೇತಕ್ಲೆ ಒಂಜಿ ಎಡ್ಡೆ ಆವಡ ಬಂದು ಎಡ್ಡೆ ಮನಸ್ತ ಜವಾನಿ ಅಂಡ್ ಎಸ್ ಸರ್ ದಾದಾ ಪನ್ಪರ ಅಶ್ವತಿರ್ನ ಬಗ್ಗೆ ಮಸ್ತ್ ಖುಷಿ ಉಂಟು ಸರ್ ಎಸ್ ಸರ್ ನೀ ಇರೆಗಿ ಎತ್ತು ಖುಷಿ ಆಪಣ ಅಡ್ಲ ಜಾಸ್ತಿ ಎಂಕ್ಲೆ ಖುಷಿ ಆವೊಂದುಂಡು ದಯಪನಾಗ ಈತ ಪೊರ್ಲ ಮನಸ್ಸುಂಡು ಬೇತಕ್ಲೆಗೆ ಹೆಲ್ಪ್ ಮಲ್ಪನಂಚಿನ ಎಡ್ಡೆ ಮನಸ್ಸುಂಡು ಅಂಚ ಎಸ್ ದುಂಬುಡು ದಿಂಚಲ ಆತೆ ಎಸ್ ಸರ್ ಎಸ್ ಥ್ಯಾಂಕ್ ಯು ಸರ್ ಎಂಕೆಲ್ಲ ಬಂಗೋಡು ಬೈದಿನಿ ಮಸ್ತ್ ಬಂಗೋಡು ಹಣ ಬಂದಾಗ ಎನ್ನೆಲ್ಲ ಇಲ್ಲು ಮುಲಿತಾ ಇರ್ತೀನಿ ಫಸ್ಟ್ ಅಲ್ತೋಕ ಇಲ್ಲು ಮಲ್ತದೆ 2 ಜನ ಅಕ್ಕಾಗ ಮೆಗ್ದಿಗೆ ಮದ್ಮೆ ಮಲ್ತದ್ದು ಯಾನೆ ಬೇಲ ಮಲ್ತದೆ ಒಂದು ಸೂರ ಬೇಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಕಷ್ಟಪಟ್ಟರೆ ಮಾತ್ರ ಜೀವನದ ಒಂದು ಬೆಲೆ ಗೊತ್ತಾಗುತ್ತೆ ಅನ್ನುವಂಥದ್ದು ಮತ್ತೊಂದು ಕರೆ ಇದೆ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ತಮ್ಮ ಹೆಸರಲ್ಲಿಂದ ಸರ್ ನಾವು ಡಾಲ್ಫಿ ಅಂತ ಮೂಡುಬಿದ್ರೆಯಿಂದ ಡಾಲ್ಫಿ ಅವರು ಮೂಡುಬಿದ್ರೆಯಿಂದ ನಮಸ್ತೆ ಡಾಲ್ಫಿ ಅವರೇ ಮಾತಾಡಿ ಸರ್ ನಮಸ್ಕಾರ ಅನಿಲ್ ಮೆಂಡು ಅಂತ ನಮ್ಮ ಭಾವ ಮತ್ತೆ ಅಶ್ವತ್ ನಮ್ಗೆ ತುಂಬಾ ಪರಿಚಯ ಅಂದ್ರೆ ನಾವು ನಮ್ಮ ಗಾಡಿಗೆ ಅವರು ಅವರಿಗೆ
ಕೊರೋನಾ ಟೈಮಲ್ಲಿ ಅವರು ಮಾಡಿದ ಸೇವೆ ನನ್ನ ಲೆಕ್ಕದಲ್ಲಿ ಮೂಡುಬಿದ್ರೆಯಲ್ಲಿ ಯಾರು ಮಾಡ್ಲಿಲ್ಲ. ಅದು ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು. ನಿಜ ನಿಜ. ತುಂಬಾ ಹೆಲ್ಪ್ಫುಲ್, ತುಂಬಾ ಹಾರ್ಡ್ ವರ್ಕರ್. ಸೊ ಅವರಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ಅವರ ಬಗ್ಗೆ, ಹೆಮ್ಮೆ, ತುಂಬಾ ಹೆಮ್ಮೆ ಅವರ ಬಗ್ಗೆ. ಎಸ್ ಸರ್, ಎಸ್ ಸರ್. ಇಲ್ಲ ಸರ್, ಡಾಲ್ಫಿ ಎಲ್ಲ ಹೇಳಿದ್ದು. ಎಸ್, ಡಾಲ್ಫಿ ಸರ್ ತಮ್ಮ ಭಾವ. ಎಸ್, ಅನಿಲ್ ಅವರ ಒಂದು ಈ ಸಾಹಸ ಯಾತ್ರೆ ನಮಗೂ ಕೂಡ ಹೆಮ್ಮೆ ತಂದಿರುವಂಥದ್ದು, ನಮ್ಗೆ ಬಹಳಷ್ಟು ಖುಷಿ ಆಗಿದೆ ಸರ್. ಇದೇ ರೀತಿ ಪ್ರೋತ್ಸಾಹ ಕೊಡಿ ಸರ್. ಓಕೆ, ಎಸ್ ಎಸ್ ಸರ್, ಥ್ಯಾಂಕ್ ಯು ಸರ್ ಡಾಲ್ಫಿ ಅವರು, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಇಲ್ಲಿ ಈಗ ಆ ರೋಗಿ ಏನಿದ್ದಾರೆ ಚೇತರಿಸಿಕೊಳ್ತಾ ಇರುವಂಥದ್ದು ಖುಷಿಯ ವಿಚಾರ. ಇದೆಲ್ಲವೂ ಕೂಡ ಇವ್ರುಗಳು ಮಾಡಿರುವಂತಹ ಒಂದು ಸಾಹಸವಾಗಿರುವಂತಹ ಯಾತ್ರೆ. ಅನೇಕ ಮಾಧ್ಯಮಗಳಲ್ಲಿ ಕೂಡ ಬಂದಾಗ ನಮ್ಗಳಿಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಈ ಒಂದು ವಿಚಾರವನ್ನು ನೋಡಿದಾಗ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಝೀರೋ ಟ್ರಾಫಿಕ್ ವ್ಯವಸ್ಥೆಗಳಲ್ಲೂ ಕೂಡ ಆಗಿರುವಂತಹ ಕೆಲವು ಅವ್ಯವಸ್ಥೆಗಳ ನಡುವೆ ಇವುಗಳು ಯಾವುದೇ ರೀತಿಯ ಒಂದು ಸಹಾಯವನ್ನು ಕೋರದೆ ಈ ಒಂದು ರಿಸ್ಕ್ ತೆಗೆದುಕೊಂಡಿದ್ದಾರೆ ಅಂತ ಬಂದಾಗ ರಿಯಲಿ ಅಮೇಸಿಂಗ್ ಅನ್ನುವಂಥದ್ದು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ನಾನು ಮೆಲಿಟಾ ಅಂತ ಮೂಡುಬೆಳ್ಳಿಯಿಂದ. ರೆನೆಟಾ ಅವರು? ಮೆಲಿಟಾ ಅವರು. ಎಸ್, ಮೆಲಿಟಾ ಅವರು ಮೂಡುಬೆಳ್ಳಿಯಿಂದ ಮಾತಾಡೋದು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಂಗ್ರಾಚುಲೇಷನ್ಸ್ ಅನಿಲ್ ಅಂಡ್ ಅಶ್ವಥ್ ಬಿಕಾಸ್ ದೇ ಆರ್ ಸಕ್ಸಸ್. ಇದು ತುಂಬಾ ರಿಸ್ಕ್ ಆದ ಕೆಲಸ. ನಿಜ ನಿಜ. ಸೊ ಗ್ರೇಟ್. ಅಂದ್ರೆ ಈಗಿನ ಕಾಲದಲ್ಲಿ ಜಾತಿ ಧರ್ಮ ಅದೆಲ್ಲ ಜಗಳ ಆಗ್ತದೆ, ಆದ್ರೆ ಒಂದು ಜೀವ ಉಳಿಸುವಾಗ ಅದು ಜಾತಿ ಧರ್ಮ ಎಲ್ಲ ಮರೆತು ಇದೊಂದು ದೊಡ್ಡ ಕೆಲಸ ಮಾಡಿದ್ದಾರೆ. ಸೊ ದೇ ಆರ್ ರಿಯಲ್ ಹೀರೋಸ್. ರಿಯಲಿ. ಎಸ್ ಎಸ್. ಅದೇ ಹೇಳಿ, ಕಾಂಗ್ರಾಚುಲೇಷನ್ಸ್. ಹೀಗೆಲ್ಲೇ ಅವರು ಕೆಲಸ ಮಾಡ್ತಾ ಇರ್ಲಿ. ಎಸ್ 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 ಮೇಡಮ್, ಥ್ಯಾಂಕ್ ಯು ಮೇಡಮ್ ಮೆಲಿಟ್ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್, ಅದೇ ರೀತಿ ಇಬ್ಬರಲ್ಲೂ ಕೂಡ ಕೊನೆಯದಾಗಿ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ಇದೆ. ಅಂಡ್ ಅಟ್ ದ ಸೇಮ್ ಟೈಮ್ ಎಸ್ ಸರ್, ಹೆಮ್ಮೆ ಆಗುತ್ತೆ ತಾವುಗಳು ಮಾಡಿರುವಂತಹ ಈ ಒಂದು ಕೆಲಸ. ಈಗ ಚೇತರಿಸಿಕೊಳ್ತಾ ಇದ್ರಂತ ವಿಚಾರ ದಾದಾ ಬನ್ಪಡ್ ಸರ್ ಲಾಸ್ಟ್ಗೆ ಆದಿತ್ತೆ ಅಕುಲು ಇನಿ ಕಾಲ್ ಮಂತು ಪಂಡೇರ್ ಮಾತಾ ನಿಕ್ಲೆಟ್ ದಾಯಿನಿ ಪನ್ಪಂಚಿನ ವಿಚಾರ ದಾದಾ ಪನ್ಪಡ್ ಸರ್ ಇತ್ತ ಆರ್ನ ದನಿಲ ದಾದಾ ಪಂಡೇರ್ ಸರ್ ಇರೇಗ ಈ ಒಂಜಿ ಬೆಲೆ ಆರೆಗ ಪಾತರೆ ವರ್ಡೆ ಇಜ್ಜಿ ಆರ್ ಏನಾಯ್ತನಲ್ಲ ಈರ್ನ ಮಿತ್ತು ನನ್ನ ಲಾಸ್ಟ್ ಮೂಮೆಂಟ್ ನನ್ನ ದಾಲ ಮಲ್ಪೆರೆ ಸಾಧ್ಯ ಜಾನಿಲೇರನ್ ಬಂದು ಪಿರಾ ಬಂದಾಗ ಕಾರ್ ಉರ್ರೆ ಬತ್ತೇರು ದಾಪಂಡ ರಿಸ್ಕ್ ಆರೆಗ್ಲ ಇತ್ತಲ್ಲ ಸರ್ ಎಂಕಲ ಇತ್ತು ದಾಪಂಡ ಆಗ ದಾದಾ ಅಂಡಲ್ಲ ಆದಿತ್ತಂಡ ಆರ್ನ ಮಿತ್ತು ಮಸ್ತ್ ಪ್ರಾಬ್ಲಮ್ ಆದಿತ್ತು ದಾಪಂಡ ಇನ್ಸೂರ್ ಇದ್ದಿತ್ತು ಅಲ್ತ ಜನಗಳು ಬರ್ತದ ಮೂಲ ಬೇಲೆ ಮಲ್ಪನ್ ಪಂಡ ಇನ್ಸೂರ್ ಪೂರ ದಾಲ ಇಪ್ಪುಜಿ ಎಂಕುಲು ಅಂಚನೆ ಎಂಕುಲು ಪಿದೇವರು ಪೋನಾಗ ಎಂಕ್ಲೆ ಮಾತಾ ಫೆಸಿಲಿಟಿ ಇಪ್ಪುಂಡು ಅಕ್ಲೆ ದಾಲ ಐತಿಜಿ ಒಂಜಿ ವೇಳೆ ದಾದಾಂಡಲ ಸಮಸ್ಯೆ ಆದಿತ್ತಂಡ ಆರ್ನ ಮಿತ್ತಿಲ್ಲ ಕೇಸ್ ಆತವು ಮಸ್ತ್ ಪ್ರಾಬ್ಲಮ್ ಆತು ಐಗೋಸ್ಕರ ಆರೆಗ್ ಹೊರಡೆ ಇಜ್ಜಿ ಇರೊಂಜಿ ಅವೇನು ಮಲ್ತ ತೊಜಪ್ಪ ಆದ ಎನ್ನಲ ಜೀವ ಒಂಜಿ ಉರಿಪಾದರೆ ಅವು ಅಂಚ ಸಿಚುವೇಶನ್ ಸರ್ ಕರೆಕ್ಟ್ ಸರ್ ಎಸ್ ಸರ್ ಲಾಸ್ಟ್ ಗೆ ದಾದಾ ಮನ್ಪಡ್ ಸರ್ ಒಂಜಿ ಎಸ್ ಸರ್ ಸರ್ ಜೀವ ಎಲ್ಯ ಜೀವನ ಮಲ್ಲ ಸಯರ ಒಂಜೇ ಸಾದಿ ಸಾರ ಮಸ್ತ್ ಉಂಡು ಸರ್ ನಾನು ಈತೆ ಪನ್ಪುನು ಜನಕ್ಲೆ ನೆಡ್ದು ತುಂಬುದು ಆಲ ಪನ್ರೈಜಿ ಎಂಕ್ಲ ಮಾನವೀಯತೆ ಏನ ಉಂಡು ಎಂಕ್ಲ ಅವೇನು ಮಲ್ತ ತೊಜ್ಜಪ್ಪ ಆಯನ ಜೀವ ಉರಿಪಾದ ಎಂಕ್ಲ ಅವೇ ಜೀವನ ಪರ್ಯಂತ ಎಂಕ್ಲೆ ಖುಷಿ ಸರ್ ಆಯ್ವರಿ ಯಾನ್ ಅವನ್ ಕಾಪುವೆ ಆ ಏಪ ಒಂಜಿ ಫೋನ್ ಮಲ್ತದ ಎಂಕ್ ರಡ್ಡು ಪಾತೆರು ಎಂಕ ಆಸೆ ಉಂಡು ಆಯಡ ಅವಲ ಬಂತೇರು ರಡ್ಡು ಮೂಜಿ ದಿನ ತೋಲ ಯಾನ್ ಈರೆಗ್ ವಿಡಿಯೋ ಕಾಲ್ ಮಲ್ತದೆ ಆರಡ ಒಂಜಿ ಶಬ್ದ ಎಂಕ ಯಾನ ಆಸೆ ಆಡ ಪಾತೆರಡ ಅಂತ ಪನ್ಪುನ ಆ ಪಾತೆರ ಟ್ರೈ ಮಲ್ತೊಂದುಲ್ಲೆ ಅಂಡಲ ಮೂಮೆಂಟ್ ಆಗ ಶಕ್ತಿ ಇಜಿದ ಬ್ಲೀಡಿಂಗ್ ಪೋತುನು ಮಸ್ತ್ ಮಂಡೆದ ಅಂಚಾದ ಬೊಕ ಸೆಕೆಂಡ್ ಏನ ಪಂಡ ಎನ್ನ ಅಶ್ವತ್ ಎಂಕ ಆರ್ನ ಮಿತ್ತು ನಂಬಿಕೆ ಉಂಡು ದೇಹ ಸಪರೇಟ್ ಇಪ್ಪು ಆ ಮೂಮೆಂಟ್ ಜೀವ ಒಂಜೇ ಇತ್ತು ಎಂಕಲ ಆ ಸಿಚುವೇಶನ್ ಅಡಿ ಒಂದು ಕ್ಲೂ ಹೋತಾ ಸರ್ ಬ್ಯೂಟಿಫುಲ್ ಸರ್ ಅಶ್ವತ್ ಲಾಸ್ಟ್ ಗ ದಾದಾ ಅನ್ಪಡ ಸರ್ ಹೆಂಕ ಮಸ್ತ್ ಖುಷಿ ಮಾತ್ರ ಆಯ್ನಂಜಿ ಬದುಕಾಯ ಅಂದ್ ಅಂಚನ ಮಾತೆಲ್ಲ ಪಂತಿನಲ್ಲ ಮಾತೆಲ್ಲ ಊರುಡು ಪಂತೇರು ಬಾರಿ ಖುಷಿ ಆಯ್ತು ಅಕ್ಕಲ ಆಶೀರ್ವಾದ ಇಪ್ಪಾಡಂದು ಯಾಕೆ ಮಾಡ್ತೀನಿ ಓಕೆ ಎಂಕ್ಲ ಬಾರಿ ಖುಷಿ ಸರ್ ದಯಪಡ ನಿಕ್ಲ ಅರ್ಜೆಂಟ್ ಒಟ್ಟಿಗೆ ಆನಿ ಪಾತ್ರೊಂದು ಥ್ಯಾಂಕ್ ಯು ಈರೆನ್ ಕೊಂಚ ಎಂಕ್ಲೆ ಅವಕಾಶ ಇಂಚ ಸಿಚುವೇಶನ್ ಅಂಚನೆ ದಾಪಂಡ ಎಂಕ್ಲೆ ನಿತ್ತೆ ಏರಣಲ್ಲ ಇಜ್ಜರ ಅಂದನೆ ಒಂದು ನ್ಯೂಸ್ ಉಡುಪುರ ವೈಜಿ ಪೇಪರ್ ಉಡು ಬೈಜ್ ಅಂದನ ವಿಷಯ ಏರಗ್ಲ ಗೊತ್ತಿಜ್ಜಿ ದಾಪಂಡ ಆತೆ ಎಂಕ್ಲು ಎನ್ನದನ್ಲ ಇಜ್ಜಿ ಇಂಚ ಸಿಚುವೇಶನ್ ದೇವರ ಎಂಕ್ಲೆ ಇನಿ ಬತ್ತದ ಮೂಲ ಕುಲ್ಲಾರ ಅಂತ ಬಂದು ಎಂಕ್ಲು ಅವೆ ಎನ್ನೆಲ್ಲ ಎಂಕ್ಲು ಇರುವೇರ್ಲ ಎನ್ನ ನಿಜ ದಾಪಂಡ ಇಂಚ ಕಂಟಿನ್ಯೂ ಕಾಲ್ಸ್ ಬರೊಂದುಂಡು ಕಂಟಿನ್ಯೂ ಇತ್ತಿನ ಪೇಪರ್ ನ್ಯೂಸ್ ದಾಖಲು ಒಂಜೆ ಕೇನು ಈರೆ ಎಂಚ ಒಂದು ಘಟನೆ ಎಂಚ ಅಂಚ ಅದು ನೆಕ್ ಹೊರಡೆ ಇಜ್ಜಿ
ಲಾಸ್ಟ್ ದೇವರೊಂಜಿ ಅವೇ ಪನ್ನಿ ಎನ್ನ ಲೈಫ್ ನಾನು ಫಸ್ಟ್ ಟೈಮ್ ಈ ಸ್ಟುಡಿಯೋಗೆ ಬರ್ತದೆ ಪಾತೇನೆ ನಾನು ಬಾಡಿ ಬಿಲ್ಡಿಂಗ್ ಮಲ್ತೆ ಎನ್ನ ಪುದಾರುಂಡು ಹ್ಯುಮಾನಿಟಿ ಅದ ಪೂರ ಉಂಡು ಅಂಡಲ ಯಾನು ಎನ್ನನು ಪಿದೆ ಎನ್ನ ಗುರುತಾಯಿಸಿನಕ್ಲು ಏರ್ಲ ಇಜ್ಜೆ ಅಂಡಲ ಎಂಕ ಅವು ದೇವರೊಂಜಿ ಟೈಮ್ ಇತ್ತುಂಡು ಅವು ಆಡ್ದೆ ಆವಡ್ ಇತ್ತು ಆಸನ ಆ ಪೇಷಂಟ್ ಹಿಡ್ದೆ ಆವಡ್ ಇತ್ತು ಎಂಕ್ಲೇನು ಗುರುತಾಯಿಸ್ತಾರೆ ಐಟ್ ಆರೇಗ್ಲ ಒಂಜಿ ಅಂಚನೆ ಈತ್ ವರ್ಷ ಆರು ಡ್ರೈವಿಂಗ್ ಮಲ್ತಿನೇಟ್ ಯಾನೊಂಜಿ ಅವಕಾಶ ಪಂಡ ಆಯನೆ ಬೋಡಿತ್ತು ಆ ಮೂಮೆಂಟ್ ಡ್ರೈವರ್ ಬೇತೆಲ್ಲ ಇತ್ತದು ಪಂಡ ಆರೇಗ ಆ ಯೋಗ್ಯ ಇತ್ತುಂಡು ಆ ಗಾಡಿ ಹಿಡು ಕುಲ್ಲೇರೆ ಓಕೆ ಇಂಕ ಧೈರ್ಯ ಐತನ್ ದಾಪಂಡ ಆರು ವಾ ಗಲಿಗೆ ಲೆಪ್ಪುನಾಗಲ ಆರು ಬರೋಂದಿತ್ತೇರು ವಾ ರಾತ್ರಿ ಆವಡು ಆರ್ಲ ದುಮ್ಮು ಪಂತೇರೆ ಇಂಕ ವಾ ಗಲಿಗೆ 1.5 ಗಂಟೆ ಹತ್ರ 2 ಗಂಟೆ ಆಂಡಲ ಈರ ಇಂಕ ಗಾಲಿ ಜಸ್ಟ್ ಕಾಲ್ ಮಲ್ಪಲೆ ಯಾನ್ ರೆಡಿ ಎಂಕ ಆರ್ನ ಮಿತ್ತಲ ಚಾವಿ ಕೊರ್ದು ಈರ ಆಂಬುಲೆನ್ಸ್ ಪತ್ತಂ ಪೋಲೆ ಅಂದ್ ಪೋಲಿ ಆಂಡಲ ಯಾನ್ ಆ ಮೂಮೆಂಟ್ ಏರ್ಲ ಲೆಪ್ಪಾಡು ಯಾನ್ ಲಕ್ಕದು ಪೋಪೆ ಇಂಕ ಅವು ದಾದನ ಏತು ನಿದ್ರೆಡಿತ್ತಂಡಲ್ಲ ಇಂಕ ಕಾಲ್ ಬತ್ತಿ ಕೂಡಲೇ ಲಕ್ಕದು ಪೋಪೆ ದಾಪಂಡ ಆರೇಗ್ಲ ಧೈರ್ಯ ಅಪ್ಪುಡು ಬೊಕ್ಕ ಪೇಷಂಟ್ ಆ ಮೂಮೆಂಟ್ ಟ್ರಾಲಿ ದೆಪ್ಪುನ ಅವಡ ರೆಸಿಪ್ಟ್ ಮಲ್ಪುನ ಒಂದಾಡ ಅವು ಹೆಂಗೆ ಎಂಕ್ಲೆ ಗೊತ್ತುಂಡು ಅಂಚ ಅದು ಆರೇಗ್ ಧೈರ್ಯ ಇಪ್ಪುಂಡು ಅಂಚ ಎಂಕ್ಲು ಪೋಪ ಸರ್. ಎಸ್ ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್. ಮಾತುಗಳಿಲ್ಲ ಇವ್ರ ಜೊತೆ ಮಾತನಾಡಿದಾಗ. ಅಂಡ್ ಒಂಜಿ ಪಾತ್ರ ಪನ್ನಾಗ ಯೋಗ್ಯತೆ ಇದ್ದವ್ರಿಗೆ ಯೋಗ ಬಂದೇ ಬರುತ್ತೆ ಪಾತ್ರ ಉಂಡು. ಸೊ ದಟ್ಸ್ ವೈ ಅಂಡ್ ನಿಕ್ಲೆ ಅರ್ಜೆಂಟ್ ಆ ಪಾತ್ರದ ಎಂಕ್ ಬಾರಿ ಖುಷಿ ಇತ್ತ ಕೆಲವು ಪರಿಸ್ಥಿತಿ ನಿಂಗೆ ತೂವೊಂದುಪ್ಪ ಆಯ್ತು ನಡುಟು ಮಾನವೀಯತೆ ಪನ್ಪುನಂಚಿನ ಓಲ ಮಾಯಾ ಒಂದುಂಡು ಪನ್ನಗೆ ಇಜ್ಜಿ ನನ್ನೆಲ್ಲ ಉಂಡು ಪನ್ನ ನಿಕುಲ್. ಸೊ ಹ್ಯಾಟ್ಸ್ ಆಫ್ ಟು ಯು ಪೀಪಲ್ ಒನ್ಸ್ ಅಗೇನ್ ಬೋತ್ ಆಫ್ ಯು. ಅಂಡ್ ಬಾರಿ ಖುಷಿ ನಿಮ್ದೊಂದು ಕಾರ್ಯಕ್ರಮ ಡೈಲಿ ಡಿಬೇಟ್ ಅಥವಾ ಪೊಲಿಟಿಕಲಿ ಇಶ್ಯೂಸ್ ಕಾಂಟ್ರವರ್ಸೀಸ್ ನತ ನಡುಟುಲ್ಲ ಇದು ಒಂಜಿ ಪೊರ್ಲುದ ಒಂಜಿ ವಿಚಾರ ಇಲ್ಲ ಜಾಸ್ತಿ ಪೊರ್ಲುದ ವ್ಯಕ್ತಿನಕಲೊಟ್ಟಿಗೆ ವ್ಯಕ್ತಿತ್ವದ ಒಟ್ಟಿಗೆ ಪೊರ್ಲುದ ಮನಸ್ಸದ ಒಟ್ಟಿಗೆ ಹಿಂಗೆ ಪಾತ್ರ ಅವಕಾಶ ತಿಕ್ಕೊಂಡು ದಟ್ಸ್ ವೈ ಐ ಥ್ಯಾಂಕ್ ಯು ಒನ್ಸ್ ಅಗೇನ್ ಬೋತ್ ಆಫ್ ಯು. ಅಂಡ್ ಅನಿಲ್ ಸರ್, ಅನಿಲ್ ಮೆಂಡೋನ್ಸ ಆಂಬ್ಯುಲೆನ್ಸ್ ಮಾಲಕರು ಸರ್, ಥ್ಯಾಂಕ್ ಯು. ಅಂಡ್ ಎಸ್ ಅಶ್ವಥರೇ ಥ್ಯಾಂಕ್ ಯು ಸೋ ಮಚ್. ನಿಖಲ್ ಒಂದು ಎಡ್ಡ ಮನಸ್ಸು ಈ ಎಡ್ಡ ಮನಸ್ಸು ನಲ್ಲಾತ್ ಸಮಾಜ ಸೇವೆ ಮಾಡ್ತಾರೆ. ದೇವರ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತು ಮಾತ ಕೊರಡು ಅಂಡ್ ಎಡ್ಡಾವಡ್ ನಲ್ಲಾತ್ ನಿಖಲ್ ಸಮಾಜ ಮಿಂಚೋಡು ಪಂದ್ಯ ಅನ್ಕೇನೋದಿಲ್ಲ. ಅಂಡ್ ಬಾರಿ ಖುಷಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರಿದು ಈ ಹೊತ್ತಿನ ವಿಶೇಷ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಒಂದು ಮಾನವೀಯತೆ ಮನುಷ್ಯತ್ವವನ್ನ ಮೆರೆದಿರುವಂತಹ ತಾವು ರಿಸ್ಕಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ಒಬ್ಬರು ಸಾಯ್ತಾ ಇದ್ದಾರೆ ಅಂತ ಬಂದಾಗ ಅವರ ಜೀವನ ಉಳಿಸಬೇಕನ್ನುವಂಥ ನಿಟ್ಟಿನಲ್ಲಿ ಬಹಳ ದೊಡ್ಡದಾಗಿರುವಂಥ ರಿಸ್ಕನ್ನು ತೆಗೆದುಕೊಂಡು ಒಂದು ಪುಣ್ಯದ ಕೆಲಸ ಮಾಡಿರುವಂತಹ ಇಬ್ಬರು ಕರಾವಳಿಯಲ್ಲಿರುವಂಥ ಇಬ್ಬರು ಯುವಕರು, ಒಂದು ಕಡೆ ಅಶ್ವಥ್ ಅವರು, ಇನ್ನೊಂದು ಕಡೆ ಅನಿಲ್ ಅವರು ಒಂದು ಮಾತು ಹೇಳಿದರು, ದೇಹ ಒಂದೇ ಆದರೂ ದೇಹ ಬೇರೆ ಬೇರೆ ಆದರೂ ಕೂಡ ಮನಸ್ಸು ಒಂದೇ ಇರುವಂಥದ್ದು, ನಾವು ರೋಗಿಯನ್ನು ಬದುಕಿಸಬೇಕು ಅನ್ನುವಂಥದ್ದು. ಸೊ ಈ ಒಂದು ನಿಟ್ಟಿನಲ್ಲಿ ಇವರುಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಆ್ಯಂಡ್ ಪುಣ್ಯದ ಕೆಲಸವನ್ನು ಮಾಡಿದ್ದಾರೆ, ದೇವರು ಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಹಸನ್ ಅವರು ಈಗ ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಖುಷಿಯ ಸಂಗತಿ. ಆ್ಯಂಡ್ ಅವರು ಆದಷ್ಟು ಬೇಗ ಆರೋಗ್ಯವಂತರಾಗಲಿ ಅನ್ನೋದು ನಮ್ಮ ಆಶಯ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.